ಗಜನೇತ್ರ ಪ್ರಭು ನಿನಗೆ ನಮನ ಸುರ ಪೂಜ್ಯ ಗಣನಾಥ ಬಿಡೆ ನಿನ್ನ ಚರಣ ಶರಣಾಗತರ ಪುರಿವ ವೇದ ಮಂತ್ರ ನಿಧಾನ ಹರ ಮಹಾದೇವ ಪ್ರಿಯ ನಿರತ ನಿನ್ನಯ ಧ್ಯಾನ ವರದಾತ ಗಜನೇತ್ರ ಪ್ರಭು ನಿನಗೆ ನಮನ ಮಧುರ ರಸ ಸ್ವರ ಗೀತ ಸದಮಲ ನಿಶ್ರುತಿ ಪ್ರೀತ ಹೃದಯದ ಲಯ ವಾಸ ವಿಧ ವಿಧದಿ ಸುಪ್ರೀತ ಮುದವ ನೀಡುವ ಮಾತ ಒದಗಿಸಿ ವರದಾತ ಉದಿಸು ಮಂಗಳಗಾತ್ರ ಮೃದು ವದನ ಅನವರತ ವರದಾತ ಗಜನೇತ್ರ ಪ್ರಭು ನಿನಗೆ ನಮನ ಸುರ ಪೂಜ್ಯ ಗಣನಾಥ ಬಿಡೆ ನಿನ್ನ ಚರಣ ವರದಾತ ಗಜನೇತ್ರ ಪ್ರಭು ನಿನಗೆ ನಮನ ಪ್ರಭು ನಿನಗೆ ನಮನ ಪ್ರಭು ನಿನಗೆ ನಮನ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಅತಿಥಿ ಗಣ್ಯರೇ, ವೇದಿಕೆಯಲ್ಲಿರುವಂಥ ನಮ್ಮ ಸಹಕಾರಿ ಸಂಘದ ನಿರ್ದೇಶಕರುಗಳೇ, ಉಪಾಧ್ಯಕ್ಷ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ, ಇವತ್ತು ವಿಶೇಷವಾಗಿ ನಮ್ಮ ಸಹಕಾರಿ ಸಂಘದ ಸದಸ್ಯರ ಆರೋಗ್ಯದ ಸುರಕ್ಷತೆಗಾಗಿ ರೂಪಿಸಲಾಗಿರುವಂಥ ಸಹಕಾರಿ ಸಂಜೀವಿನಿ ವಿಮೆ ಯೋಜನೆಯನ್ನು ಇವತ್ತು ಲಾಂಚ್ ಮಾಡ್ತಿದ್ದೇವೆ, ಇವತ್ತು ಉದ್ಘಾಟನೆ ಮಾಡ್ತಿದ್ದೇವೆ. ಸಹಕಾರಿ ಸಂಘಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಖಾಸಗಿ ವಿಮಾ ಕಂಪನಿಯವರ ಒಡಂಬಡಿಕೆ ಇಲ್ಲದೆ ಸಹಕಾರಿ ಸಂಘ ಸದಸ್ಯರಿಗಾಗಿ ಸ್ವಂತ ನೆಲೆಯಲ್ಲಿ ಈ ಒಂದು ವಿಮಾ ಯೋಜನೆಯನ್ನು ರೂಪಿಸಲಾಗಿದೆ. ಸಾಮಾನ್ಯವಾಗಿ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳು ಖಾಸಗಿ ವಿಮಾ ಕಂಪನಿಗಳ ಮೂಲಕ ಆರೋಗ್ಯ ವಿಮೆಯನ್ನು ಕೊಡುವಂತ ನಾವು ನೋಡಿದ್ದೇವೆ. ಆದರೆ ನಮ್ಮ ಸಹಕಾರಿ ಸಂಘವು ಸದಸ್ಯರ ಹಿತದೃಷ್ಟಿಯಿಂದ ಕಲ್ಯಾಣ ನಿಧಿಯನ್ನು ಸ್ಥಾಪಿಸುವ ಮೂಲಕ ವಿಮಾ ಯೋಜನೆಯನ್ನು ರೂಪಿಸಿದೆ. ಇದರ ವಿಶೇಷ ಹೇಳಿದರೆ, ಖಾಸಗಿ ವಿಮೆಯಲ್ಲಿ ಕ್ರೈಮ್ ಆಗದ ಮೊತ್ತ ಅದು ವಿಮಾ ಸಂಸ್ಥೆಗೆ ಸೇರ್ತದೆ. ಆದರೆ ನಮ್ಮ ಸದಸ್ಯರು ಪಾವತಿಸಿರುವಂಥ ಮೊತ್ತ ಸದಸ್ಯರ ಶ್ರೇಯೋಭಿವೃದ್ಧಿಗೆ ಬಳಕೆಯಾಗುವಂಥದ್ದು ಈ ಒಂದು ಯೋಜನೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ವಿಶೇಷವಾಗಿ ಇವತ್ತು ಸರ್ಕಾರಿ ಯೋಜನೆಯಾದಂಥ ಯಶಸ್ವಿನಿ ಯೋಜನೆಯಲ್ಲಿ ಆ ಯೋಜನೆಯ ನೆಟ್ವರ್ಕಿನಲ್ಲಿ ಪುತ್ತೂರು ತಾಲೂಕಿನ ಯಾವುದೇ ಆಸ್ಪತ್ರೆಗಳು ಸೇರಿಕೊಂಡಿಲ್ಲ. ಏರ್ ಸಾಹೇಬ್ರೆ, ಯಶಸ್ವಿನಿ ಯೋಜನೆಯಲ್ಲಿ ಪುತ್ತೂರಿನ ಯಾವುದೇ ಖಾಸಗಿ ಆಸ್ಪತ್ರೆಗಳು ಆ ನೆಟ್ವರ್ಕ್ನಲ್ಲಿ ಒಳಗೊಂಡಿಲ್ಲ. ಯಾಕಂತ ಹೇಳಿದ್ರೆ ಕೊಡುವ ಕಾರಣ ಏನಂತ ಹೇಳಿದರೆ, ಇವತ್ತು ಆ ಚಿಕಿತ್ಸಾ ವೆಚ್ಚ ನಿಗದಿಪಡಿಸಿದ ಚಿಕಿತ್ಸಾ ವೆಚ್ಚ ಕಮ್ಮಿಯಾಗಿದೆ. ಅದರಿಂದ ಆ ಚಿಕಿತ್ಸಾ ವೆಚ್ಚವನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ದೃಷ್ಟಿಯಿಂದ ಪುತ್ತೂರಿನಲ್ಲಿ ಮಾತ್ರ, ಬೇರೆ ಎಲ್ಲ ಜಿಲ್ಲೆಯ ಬೇರೆ ಬೇರೆ ಕಡೆ ಇವತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ ಇವತ್ತು ಖಾಸಗಿ ಆಸ್ಪತ್ರೆಗಳು ಈ ಯಶಸ್ವಿನಿ ಯೋಜನೆಯಲ್ಲಿ ಸೇರಿಕೊಂಡಿವೆ. ಆದರೆ ಪುತ್ತೂರಲ್ಲಿ ಮಾತ್ರ ನಮ್ಮ ಆಸ್ಪತ್ರೆಯ ಮಾಲಕರು ಈ ಒಂದು ಯಶಸ್ವಿನಿ ಯೋಜನೆಯಲ್ಲಿ ಸೇರಲಿಕ್ಕೆ ಇವತ್ತು ಹಿಂದೇಟು ಹಾಕಿದ್ದಾರೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಜಿಲ್ಲೆಯಲ್ಲಿ ಕೂಡ ಯಶಸ್ವಿನಿ ಯೋಜನೆಯಲ್ಲೂ ಕೂಡ ಇವತ್ತು ಯಾರೆಲ್ಲ ಅಲ್ಲಿ ದಾಖಲಾಗಿ ಶಿಕ್ಷೆ ಪಡೀಲಿಕ್ಕೆ ಹೋಗ್ತಾ ಇದ್ದಾರೋ ಅವರಿಗೆ ಪೂರ್ಣವಾದಂಥ ಆ ಶಿಕ್ಷೆ ವೆಚ್ಚವನ್ನು ಉಚಿತವಾಗಿ ಭರಿಸುವಂಥ ಕೆಲಸವನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಮಾಡ್ತಾಯಿಲ್ಲ. ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಲೇ ಅರ್ಧ ವೆಚ್ಚವನ್ನು ಕೊಡಬೇಕು ಅಂತೇಳಿ ಇವತ್ತು ರೋಗಿಗಳಿಗೆ ಒತ್ತಡ ಹಾಕುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ನಮ್ಮ ಸಹಕಾರಿ ಸಂಘದ ಸದಸ್ಯರ ಪೈಕಿಯಲ್ಲಿ ಅಲ್ಲಿ ದಾಖಲಾದವರಿಗೆ ಅವರ ಉಳಿಕೆ ಹಣವನ್ನು ಅವರಿಗೆ ಅರ್ಧ ಪಾವತಿ ಮಾಡುವಂಥ ವಿಚಾರವನ್ನು ಕೂಡ ಆದದ್ದಿದೆ. ಈ ಒಂದು ಸಮಸ್ಯೆ ಯಶಸ್ವಿನಿ ಯೋಜನೆಯಲ್ಲಿದೆ. ಈಗಾಗಲೇ ಇದರ ಬಗ್ಗೆ ನಮ್ಮ ಇಲ್ಲಿಯ ಪುತ್ತೂರಿನ ದಿನೇಶ್ ಹೆಗಡೆ ಎಂಬುವರು ಅವರನ್ನು ನೆನೆಸ್ಕೊಳ್ಬೇಕಾಗ ತುಂಬ ಹೋರಾಟ ಮಾಡ್ತಾ ಇದ್ದಾರೆ.
ಈ ಪುತ್ತೂರಿನಲ್ಲಿ ಈ ಯಶಸ್ವಿನಿ ಯೋಜನೆಯನ್ನು ಖಾಸಗಿ ಆಸ್ಪತ್ರೆಗಳಿಗೆ ಸೇರಿಸುವ ರೀತಿಯಲ್ಲಿ ಮತ್ತೊಂದು ನಮ್ಮ ರಾಜ್ಯದ ಇದರ ಸಮಿತಿ ಇದೆ. ಈ ಸಮಿತಿ ಕೂಡ ಇವತ್ತು ಆ ಚಿಕಿತ್ಸಾ ವೆಚ್ಚವನ್ನು ಹೆಚ್ಚುವರಿ ಮಾಡಿ ಇವತ್ತು ಆ ಶಿಫಾರಸನ್ನು ಇವತ್ತು ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಆಗುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ಅದರ ಸಮಸ್ಯೆ ಪರಿಹಾರ ಆಗುವಂಥ ವಿಚಾರವನ್ನು ನಾವು ನೋಡ್ತಿದ್ದೇವೆ. ಆದರೆ ನಮ್ಮ ಈ ವಿಮೆ ಇದು ಯಾಕಂತ ಹೇಳಿದರೆ, ನಾವು ತುಂಬ ಜನ ಇನ್ಶೂರೆನ್ಸ್ ಖಾಸಗಿ ವಿಮಾ ಸಂಸ್ಥೆಯವರು ನಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಸದಸ್ಯರಿಗೆ ನಾವು ವಿಮಾ ಯೋಜನೆ ಬೇರೆ ಬೇರೆ ಅವರ ಪಾಲಿಸಿಯ ಯೋಜನೆಯನ್ನು ನಮ್ಮ ಮುಂದೆ ಇಟ್ಟರು. ಅದರಲ್ಲಿ ಹೇಗಂತ ಹೇಳಿದರೆ, ಅರ್ಧ ಭಾಗ ಯಾವುದು ಪ್ರೀಮಿಯಮ್ ಕೊಟ್ಟುವಂಥದ್ದು ಅರ್ಧ ಭಾಗ ನಾವು ಸಹಕಾರಿ ಸಂಘದಿಂದ ಕಟ್ಟಬೇಕು, ಅರ್ಧ ಭಾಗವನ್ನು ನಾವು ಸದಸ್ಯರಿಂದ ವಸೂಲಿ ಮಾಡಿ ಆ ವಿಮೆ ಯೋಜನೆಯಲ್ಲಿ ಸೇರಿಸುವಂಥ ಕಾರ್ಯಕ್ರಮ ಆ ವಿಮೆ ಯೋಜನೆಯಲ್ಲಿದೆ. ಆದರೆ ನಾವು ತುಂಬ ಯೋಚನೆ ಮಾಡಿದ್ವಿ. ಯಾಕಂತೇಳಿದರೆ ಪ್ರತಿ ವರ್ಷ ನಾವು ಆ ವಿಮೆ ಪಾಲಿಸಿಯನ್ನು ಕಟ್ಟಬೇಕು. ಇವತ್ತು ಜಮೆಯಾದಂಥ ಏನು ವಿಮೆ ಇದೆ, ವಿಮೆ ಪಾಲಿಸಿನ ಜಮೆ ಆದಂಥ ಅದರಲ್ಲಿ ಕ್ಲೈಮ್ ಆಗದಂಥ ಕಂತು ಎಲ್ಲ ಅದು ವಿಮಾ ಕಂಪನಿಗೆ ಲಾಭ ಆಗ್ತದೆ. ನಮ್ಮ ಸದಸ್ಯರ ಹಣವನ್ನು, ನಮ್ಮ ಸಹಕಾರಿ ಸಂಘದ ಹಣವನ್ನು ನಾವು ಯಾಕೆ ವಿಮಾ ಕಂಪನಿಗೆ ಕೊಡಬೇಕು? ಇದು ಬೇಡ ಅಂತೇಳಿ ತುಂಬ ಚರ್ಚೆ ಮಾಡಿ ಬೇರೆ ಬೇರೆ ಸಾಧಕ ಬಾಧಕವನ್ನೆಲ್ಲ ವಿಮರ್ಶೆ ಮಾಡಿ, ಯಾಕಂತೇಳಿ ನಾವು ಸ್ವತಃವಾಗಿ ಸ್ವಂತ ನೆಲೆಯಲ್ಲಿ ಇನ್ಶೂರೆನ್ಸ್ ಯೋಜನೆಯನ್ನು ಪ್ರಾರಂಭ ಮಾಡಿದರೆ ನಾಳೆ ಕ್ಲೈಮ್ ಆಗುವಾಗ ಹೆಚ್ಚುವರಿ ಕ್ಲೈಮ್ ಆದರೆ ನಾಳೆ ಅದರ ನಷ್ಟ ಉಂಟಾಗುವಂಥ ಒಂದು ಸಂಭವ ಕೂಡ ನಮ್ಮ ಅಧಿಕಾರಿಗಳ ಮೂಲಕ ಬಂತು. ಆದರೆ ಎಲ್ಲವೂ ಅದರ ಸಾಧಕ ಬಾಧಕವನ್ನು ಚರ್ಚೆ ಮಾಡಿ ಇವತ್ತು ಅದಕ್ಕಾಗಿ ಕಲ್ಯಾಣ ನಿಧಿಯನ್ನು ಒಂದು ರೂಪಿಸಿ ನಾವು ಅದಕ್ಕೆ ಕೂಡ ನಮ್ಮ ಲಾಭಾಂಶದ ಸ್ವಲ್ಪ ಭಾಗವನ್ನು ಅದಕ್ಕೆ ಹಾಕಿ ಇವತ್ತು 1,000 ಜನ ಈ ಒಂದು ವಿಮೆ ಯೋಜನೆಗೆ ನಮ್ಮ ಸದಸ್ಯರು ಸೇರ್ಪಡೆಗೊಳ್ಳುವಂಥ ಕಾರ್ಯಕ್ರಮ ಇವತ್ತೇ ಆಗಿದೆ. ನಮ್ಮಲ್ಲಿ 4,155 ಸದಸ್ಯರಿದ್ದಾರೆ. ಇನ್ನು ಬಾಕಿದ್ದವರನ್ನು ಕೂಡ ಈಗ ವ್ಯವಹಾರ ಮಾಡುವಂಥ ಯಾರಿದ್ದಾರೆ, ನಮ್ಮ ವ್ಯವಹಾರಸ್ಥರು ಸದಸ್ಯರು ಯಾರಿದ್ದಾರೆ ಅವರು ಮಾತ್ರ ಇವತ್ತರಲ್ಲಿ ಈ ಯೋಜನೆಯಲ್ಲಿ ವಿಮಾ ಯೋಜನೆಯಲ್ಲಿ ಸೇರಿಕೊಂಡಿದ್ದಾರೆ. ಆದರೆ ಇವತ್ತು ಜನರಲ್ ಮೆಂಬರ್ ಇರುವಂಥದ್ದು ಅವರಿಗೆಲ್ಲ ಇವತ್ತು ಈ ಯೋಜನೆಯಲ್ಲಿ ಸೇರಿಸುವಂಥ ಒಂದು ಕಾರ್ಯಕ್ರಮ ನಾವು ಮಾಡಿಕೊಂಡಿದ್ದೇವೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಬೇರೆ ಬೇರೆ ವಿಮಾ ಕಂಪನಿಯ ಅವರು ಬಂದು ವಿಮಾ ಯೋಜನೆಯಲ್ಲಿ ಸೇರಿಸಿಕೊಳ್ಳುವಾಗ ಭಾಳ ಸರಳವಾಗಿ ಹೇಳ್ತಾರೆ. ಆದರೆ ಆ ವಿಮೆಯನ್ನು ಕ್ಲೈಮ್ ಮಾಡುವಾಗ ನಾನಾ ರೀತಿಯ ದಾಖಲೆಗಳನ್ನು ಕೇಳುವಂಥದ್ದು, ಅದಕ್ಕೆ ತುಂಬ ಸತಾಯಿಸುವಂಥ ಕೆಲಸವನ್ನು ನೋಡಿದ್ದೇವೆ. ಆದರೆ ನಾವು ಇದನ್ನು ಸರಳವಾಗಿ ಕೊಡುವಂಥ ವಿಚಾರವನ್ನು ಮಾಡಿದ್ದೇವೆ. ವಿಶೇಷವಾಗಿ ಸರ್ಕಾರಿ ಯೋಜನೆ ಅಂತ ಆಯುಷ್ಮಾನ್ ಆಗಿರ್ಬೋದು, ಸರ್ಕಾರಿ ಯೋಜನೆ ವಿಮೆ ಯೋಜನೆ ಅಂತ ಯಶಸ್ವಿನಿಯಲ್ಲಿ ಕೂಡ ಯಾರು ಸದಸ್ಯರು ಅಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ವೆಚ್ಚವನ್ನು ಪಡ್ಕೊಂಡ್ರೂ ಕೂಡ ಆ ಆಸ್ಪತ್ರೆ ಬಿಲ್ಲಿನ ಜೆರಾಕ್ಸ್ ಕಾಪಿ ನಮಗೆ ಕೊಟ್ಟರೆ ಅವರಿಗೆ ನಾವು ವಿಮೆ ಯೋಜನೆಯನ್ನು ವಿಮೆ ಮೊತ್ತವನ್ನು ಪಾವತಿಸುವಂಥ ಕೆಲಸವನ್ನು ಯೋಜನೆಯಲ್ಲಿ ಅರಿಸಿಕೊಂಡಿದ್ದಾರೆ. ಹಲೋ, ಪುತ್ತೂರಿನ ಜನಪ್ರಿಯ ಶಾಸಕರಾದ ಅಭಿವೃದ್ಧಿಯ ಹರಿಕಾರ ಶ್ರೀಯುತ ಶಿವಕುಮಾರ್ ರೈ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿ. ಗಮನಕ್ಕೂ ತರ್ತಾ ಇದ್ದಾನೆ. ಯಾಕಂತೇಳಿ ಶಾಸಕ ಸರ್, ಈಗ ನಮ್ಮ ರಾಜ್ಯದ ಸರ್ಕಾರದ ಯಶಸ್ವಿನಿ ಯೋಜನೆ ಭಾಳಷ್ಟು ಜನಪ್ರಿಯವಾದಂಥ ಯೋಜನೆ. ಆ ಯೋಜನೆ ನೆಟ್ವರ್ಕ್ನಲ್ಲಿ ಪುತ್ತೂರಿನ ಯಾವುದೇ ಖಾಸಗಿ ಆಸ್ಪತ್ರೆ ಸೇರಿಕೊಂಡಿಲ್ಲ. ಅವರು ಅಂದರೆ ಅವರ ಒಪ್ಪಿಗೆ ಬೇಕದೆ. ಇದು ಐಚ್ಛಿಕ. ಯಾವುದು? ಇಲ್ಲ ಈಗ ಕೊಟ್ಟಿದ್ದಾರಾ? ಅವರು ಹೇಳುವಂಥದ್ದು ನಮಗೆ ಚಿಕಿತ್ಸಾ ವೆಚ್ಚ ಕಮ್ಮಿಯಾಗಿದೆ, ಸರ್ಕಾರ ನಿಗದಿಪಡಿಸಿದಂಥ ಚಿಕಿತ್ಸಾ ವೆಚ್ಚ ಅದು ಕಡಿಮೆ ಆಗಿದೆ, ನಮಗೆ ಅದನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಕಾರಣ ಕೊಟ್ಟು ಇವತ್ತು ಅದನ್ನು ಯಶಸ್ವಿನಿ ಯೋಜನೆಯಲ್ಲಿ ಚಿಕಿತ್ಸೆಯನ್ನು ಕೊಡುವಂಥದ್ದು ನಿರಾಕರಿಸುವಂಥ ಕೆಲಸವನ್ನು ಖಾಸಗಿ ಆಸ್ಪತ್ರೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಕೂಡ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಸೇರ್ಪಡೆಗೊಂಡಿದೆ. ಇನ್ನೊಂದು, ಈ ಸೇರ್ಪಡೆಗೊಂಡ ಆಸ್ಪತ್ರೆಗಳು ಕೂಡ ಯಾರು ಯಶಸ್ವಿನಿ ಯೋಜನೆಯಲ್ಲಿ ದಾಖಲಾಗ್ತಾರೋ ಅವರಿಂದ ಅರ್ಧಾಂಶವನ್ನು ಅವರು ಕೂಡ ಪಾವತಿ ಮಾಡಲಿಕ್ಕೆ ಒತ್ತಾಯ ಮಾಡುವಂಥದ್ದು ಕೂಡ ಇಲ್ಲಿ ನಮ್ಮ ಗಮನಕ್ಕೆ ಬಂದಿದೆ. ಸಮಸ್ಯೆ ಕೂಡ ಆಗಿದೆ. ಈಗಾಗಲೇ ಸರ್ಕಾರದ ಸಮಿತಿ ಈ ಒಂದು ಸಮಸ್ಯೆಯನ್ನು ಮನಗಂಡು ಆ ಸಮಿತಿಯವರು ಇವತ್ತು ಆ ವೆಚ್ಚವನ್ನು ಜಾಸ್ತಿ ವೆಚ್ಚದ ದರವನ್ನು ಜಾಸ್ತಿ ಮಾಡುವಂಥದ್ದನ್ನು ಕೂಡ ಶಿಫಾರಸು ಮಾಡಿ ಸರ್ಕಾರದ ಮಟ್ಟದಲ್ಲಿದೆ.
ಶಾಸಕರ ಗಮನಕ್ಕೆ ತರ್ತಾ ಇದ್ದಾನೆ. ಅದನ್ನು ಕೂಡ ಅಲ್ಲಿ ಆ ಶಿಕ್ಷೆ ವೆಚ್ಚವನ್ನು ಜಾಸ್ತಿ ಮಾಡುವ ರೀತಿಯಲ್ಲಿ ಕೂಡ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಒಂದು ಹಂತದೈತೆ. ಯಾಕಂತೇಳಿದರೆ ನಮ್ಮಲ್ಲಿ 518 ಜನ ಯಶಸ್ವಿ ಯೋಜನೆಯಲ್ಲಿ ಸೇರಿಕೊಂಡಿದ್ದಾರೆ. ಇವತ್ತು ಕೂಡ ಈ ವರ್ಷ ಕೂಡ ಯಶಸ್ವಿ ಯೋಜನೆಯಲ್ಲಿ ವಿಮೆ ಯೋಜನೆಯಲ್ಲಿ ಸೇರಲಿಕ್ಕೆ ಭಾಳಷ್ಟು ಹಿಂದೇಟು ಹಾಕಿದರು ಈ ಸಮಸ್ಯೆಯಿಂದಾಗಿ. ಆದರೆ ನಮಗೆ ಇಲಾಖೆಯಿಂದ ಒತ್ತಡ, ಸರ್ಕಾರ ಒತ್ತಡದ ಕಾರಣ ನಾವು ಆದಷ್ಟು ಒತ್ತಾಯ ಮಾಡಿ ಅವರನ್ನೆಲ್ಲ ಯಶಸ್ವಿ ಯೋಜನೆಯಲ್ಲೇ ಸೇರಿಸಿದ್ದೇವೆ. ಈಗಾಗಲೇ 1,000 ಜನ ಈ ನಮ್ಮ ಯೋಜನೆಯಲ್ಲಿ ಸೇರಿದ್ದಾರೆ. ಯಾವುದು ಅಲ್ಲ, ನಾವೀಗ ಯೋಜನೆಯಲ್ಲಿ ಸೇರಿಸಿದ್ದೇವೆ. ಇಲ್ಲ ಅದೇ ನಾನು ಹೇಳಿದ್ದು. ಅದನ್ನು ಈಗ ಅವರನ್ನೊಮ್ಮೆ ಯಾರನ್ನು ಆಸ್ಪತ್ರೆಯ ಮಾಲಕರನ್ನು ಕರೆದು ನೀವು ಸಭೆ ಕರೆದು ಒಂದು ಆಗೋದಿಲ್ವಾ? ಆಯಿತಾ? ಈಗ ನಮ್ಮ ಯೋಜನೆಯಲ್ಲಿ ವಿಶೇಷತೆ ಏನಂತ ಹೇಳಿದರೆ, ನೀವು ಯಾವುದೇ ರಾಜ್ಯದ ಯಾವುದೇ ಆಸ್ಪತ್ರೆಯಲ್ಲಿ ದಾಖಲಾದರೂ ಕೂಡ ಅಲ್ಲಿಯ ಬಿಲ್ಲಿನ ಜೆರಾಕ್ಸ್ ಕಾಪಿಯನ್ನು ಕೊಟ್ಟರೆ ಸಾಕು, ನಾವು ಅದನ್ನು ಆ ವಿಮೆ ಮೊತ್ತವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಇದು ಪ್ರಥಮವಾಗಿ ರಾಜ್ಯದಲ್ಲಿ ಸಹಕಾರಿ ಸಂಘದ ಇತಿಹಾಸದಲ್ಲೇ ಒಬ್ಬ ಸಹಕಾರಿ ಸಂಘ ಸ್ವಂತ ನೆಲೆಯಲ್ಲಿ ಒಂದು ಯೋಜನೆ ರೂಪಿಸಿದರೆ ನಾವು ಅಂತ ಹೇಳುವಂಥ ಹೆಮ್ಮೆ ಕೂಡ ನಮಗಿದೆ. ಆ 1 ವರ್ಷದಲ್ಲಿ ಅದರ ಸಾಧಕ ಬಾಧಕ ನೋಡಿ ಮುಂದುವರಿಸುವಂಥದ್ದು, ಖಂಡಿತವಾಗಿ ಮುಂದುವರಿಸುವಂಥ ಕೆಲಸ ನಮಗೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಸಹಕಾರಿ ಸಂಘ ಇರುವವರೆಗೆ ಈ ಯೋಜನೆಯನ್ನು ಮುಂದುವರಿಸಬೇಕಾಗ್ತದೆ. ಆದರೆ ಪ್ರಥಮ ಹಂತದಲ್ಲೇ ನಾವು ಮೃತ ಹೊಂದ ಸದಸ್ಯರಿಗೆ 1 ಲಕ್ಷ ಕೊಡುವಂಥದ್ದು, ಪರಿಹಾರ ಕೊಡುವಂಥದ್ದು, ಒಂದು ವೇಳೆ ಅವರ ಸಾಲ ಇದ್ದರೆ ಆ ಸಾಲಕ್ಕೆ ವಜಾತೆ ಕೊಡುವಂಥದ್ದು, ಮತ್ತು ಬೇರೆ ಬೇರೆ ಶಿಕ್ಷೆಯನ್ನು ನಾವು ಅದನ್ನು ಐಡೆಂಟಿಫೈ ಮಾಡಿದ್ದೇವೆ. ಆ ಶಿಕ್ಷೆಗೆ 50,000ದವರೆಗೆ ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮವನ್ನು ಇದರಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ರೀತಿ ನಮ್ಮ ಸಹಕಾರಿ ಸಂಘದ ಸದಸ್ಯರ ಆರೋಗ್ಯದ ಸುರಕ್ಷತೆ ಬೇಕಾಗಿ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಇವತ್ತು ಸರಳವಾಗಿ ನೀವು ಯಾವುದೇ ಕ್ಲೈಮ್ ತಂದು ಕೊಟ್ಟ ತಕ್ಷಣವೇ ಪಾವತಿ ಮಾಡುವಂಥ ಒಂದು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಕಾರ್ಯಯೋಜನೆಯಲ್ಲಿ ಹಾಕಿಕೊಂಡಿದ್ದೇವೆ. ಈ ಒಂದು ಯೋಜನೆ ಇವತ್ತು ಲಾಂಚ್ ಆಗುವಂಥದ್ದು, ಈ ಯೋಜನೆಯನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಾನು ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭೆ ಸ್ಪೀಕರ್ ಆಗಿದ್ದ ಡ್ಯೂಟಿ ಖಾದರ್ ಅವರನ್ನು ನಾವು ಆಹ್ವಾನಿಸಿದೆ. ಒಂದು 20-25 ದಿವಸ ಮೊದಲೇ ಶಾಸಕರ ಡೇಟು ಎಲ್ಲರ ದಿನಾಂಕವನ್ನು ತೆಕ್ಕೊಂಡು ಅಫಿಷಿಯಲ್ ಆಗಿ ಅತಿಥಿಗಳನ್ನು ನಾವು ಫಿಕ್ಸ್ ಮಾಡಿದ್ದೆವು. ಆದರೆ ಇವತ್ತು ಅನಿವಾರ್ಯ ಕಾರಣದಿಂದಾಗಿ ಅವರಿಗೆ ಬ್ಯಾಂಗ್ಳೂರಲ್ಲಿ ಸಭೆ ಇರುವ ಕಾರಣ, ತುರ್ತು ಸಭೆ ಇದ್ದ ಕಾರಣ ಇವರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ನಾಳೆ ಬಂದು ಭೇಟಿ ಆಗ್ತಾ ಅಂತ ಹೇಳಿದರು. ಆದ ಕಾರಣ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಹಕಾರಿ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಇವತ್ತಿನ ಸಮಾರಂಭದ ಅಧ್ಯಕ್ಷರು ನಮ್ಮ ಅಧ್ಯಕ್ಷತೆ ವಹಿಸಬೇಕು ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ಅವರದ್ದು ಕೇಳಿಕೊಂಡಿದ್ದೆವು. ಇವತ್ತು ಉದ್ಘಾಟನೆ ಅವರ ಕೈಯಲ್ಲೇ ನೆರವೇರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಶಾಸಕರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಹಕಾರಿ ಸಂಘದ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ನಮ್ಮ ದಕ್ಕ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು ಆಗಿರುವಂಥ ಶಶಿಕುಮಾರ್ ಬಾಲಿಯಟ್ರವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಹಕಾರಿ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ನನ್ನ ಆತ್ಮೀಯರಾಗಿರುವಂಥ MS ರಘುರವರಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ, ಸಹಕಾರಿ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಪುತ್ತೂರಿನ ನಗರ ಯೋಜನಾ ಪ್ರಾಧಿಕಾರದ ಅಂದರೆ ಪೂಡದ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಅಮಲ ರಾಮಚಂದ್ರವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಹಕಾರಿ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಮಾಡ್ತಿದ್ದೇನೆ. ಅದೇ ರೀತಿ ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರು, ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು, ಇವತ್ತು ಸಹಕಾರಿ ಸಂಘದ ಕ್ಷೇತ್ರವಾಗಲಿ ಪಂಚಾಯತ್ ಕ್ಷೇತ್ರವಾಗಲಿ ಅವರಿಗೆ ರಾಜ್ಯ ಮಟ್ಟದಲ್ಲಿ ತರಬೇತಿ ಕೊಡುವಂಥ ಅವರು ವ್ಯಕ್ತಿಯಾಗಿರೋ ನನ್ನ ಆತ್ಮೀಯ ಮಿತ್ರ ಆಗಿರುವಂಥ ಮೊಹಮ್ಮದ್ ಬರ್ಗನೂರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಸಹಕಾರಿ ಸಂಘದ ಉಪಾಧ್ಯಕ್ಷರು ಆಗಿರುವಂಥ ಸುರೇಂದ್ರ ರೈ ಬಿ ಇದ್ದಾರೆ. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ, ಸಂಘದ ಪರವಾಗಿ ಹಾರ್ದಿಕ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ಅಜಿತ್ ಕುಮಾರ್ ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನನ್ನ 13 ವರ್ಷಗಳ ಸಹಕಾರಿ ಸಂಘದ ಆಡಳಿತ ಅವಧಿಯಲ್ಲಿ
ನನಗೆ ಸಾಕಷ್ಟು ಸಹಕಾರ ನೀಡಿದಂಥ ನನ್ನ ಸಹೋದ್ಯೋಗಿ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾಗಿರುವಂಥ ಎಲ್ರಿಗೂ, ಪ್ರತಿಯೊಬ್ಬರ ಹೆಸರು ಹೇಳೋದಿಲ್ಲ, ಎಲ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಹಲವಾರು ಜನ ಇವತ್ತು ಸಂಘದ ಸದಸ್ಯರು ಅಲ್ಲದಿದ್ದರೂ ಕೂಡ ಇವತ್ತು ನನ್ನ ಆತ್ಮೀಯರಾಗಿರುವಂಥ ಉದ್ಯಮಿ ಶಿವರಾಮ್, ನಮ್ಮ ಮಂಡಲ ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂಥ ಹಮೀದ್ ಆಲೀಸ್, ಇಲ್ಲಿಯ ಗುತ್ತಿಗೆದಾರರು ಉದ್ಯಮಿಯಾಗಿರುವಂಥ ಉಸ್ಮಾನ್ ಹಾಜಿ ಚೆನ್ನವರ, ಮತ್ತು ಮಾಜಿ ಸೊಸೈಟಿ ನಿರ್ದೇಶಕರು, ಪಂಚಾಯತ್ನ ಮಾಜಿ ಸದಸ್ಯರು ಆಗಿರುವಂಥ ಜಯಪ್ರಕಾಶ್ ರೈ, ಮತ್ತು ಹಿರಿಯರಾದಂಥ ಚಂದ್ರಾಜ್ ರೈ ಬೋಲೋಡಿ, ಮತ್ತು ಹಲವಾರು ಎಲ್ಲರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಹಿರಿಯ ಕಿರಿಯ, ನಮ್ಮ ರವೀಂದ್ರ ರೈ ಕುರಿಯ, ನಮ್ಮ ಅಡಿಕೆ ವರ್ತಕ ಸಂಘದ ಅಧ್ಯಕ್ಷರಾಗಿರುವಂಥ ರವೀಂದ್ರ ರೈ ಅವರು ಇವರಲ್ಲಿ ಹಾಜರಿದ್ದರೆ ಎಲ್ಲರನ್ನ ನಾವು ಗುರುತಿಸಿದ್ದೇವೆ. ಬಂದಂಥ ಎಲ್ಲ ಸಹಕಾರಿಗಳಿಗೆ ನಾನು ಹಾರ್ದಿಕ ಸ್ವಾಗತ ಮಾಡ್ತೇನೆ. ಅದೇ ರೀತಿ ನನ್ನ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಬೇಕು ಅಂತ ಕೇಳಿಕೊಂಡ ಪ್ರಕಾರ ನಮ್ಮ ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂಥ ನಿರಂಜನ್ ರೈ ಮಠದ ಬಿಟ್ಟು ಇವತ್ತು ಈ ಕಾರ್ಯಕ್ರಮ ನಿರೂಪಣೆ ಮಾಡಲಿಕ್ಕೆ ಬಂದು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಮಾಡ್ತಿದ್ದಾರೆ. ಇವತ್ತು ಮಾಧ್ಯಮ ಮಿತ್ರರು ಕೂಡ ಈ ವೇದಿಕೆ ಈ ಕಾರ್ಯಕ್ರಮದಲ್ಲಿದ್ದ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಮಾಡ್ತಾರೆ. ಮತ್ತು ಸಿಬ್ಬಂದಿ ವರ್ಗ, ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕರಿಸಿದಂಥ ಸಿಬ್ಬಂದಿ ವರ್ಗದವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತ ಮಾಡ್ತೇನೆ. ಅದೇ ರೀತಿ ನವೋದಯ ಸ್ವಸಹಾಯ ಸಂಘದ ಎನಿಮಿನೇಟರ್ ಆಗಿರುವಂಥ ಶ್ರೀಮತಿ ಮೋಹಿನಿ, ಇವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತ ಮಾಡ್ತಿದ್ದೆ. ಅದೇ ರೀತಿ ಸಹಕಾರಿ ಸಂಘದಲ್ಲಿ 40 ವರ್ಷ ಸುದೀರ್ಘ ಸೇವೆಗೆ ಇದು ಕೆಲವೇ ತಿಂಗಳ ಹಿಂದೆ ನಿವೃತ್ತಿಗೊಂಡಂಥ ಶ್ರೀಮತಿ ಜಯಂತಿ ಭಾಸ್ಕರ್ ಅವರು ಕೂಡ ಬಂದಿದ್ದಾರೆ. ಅವರಿಗೆ ನಮ್ಮ ಸಹಕಾರಿ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಮಾಡಿ ನನ್ನ ಸ್ವಾಗತ ಭಾಷಣ ನಿಲ್ತಾ ಇದ್ದೆ. ಎಲ್ಲರನ್ನ ಅತ್ಯಂತ ಮಧುರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಸಂಘದ ಅಧ್ಯಕ್ಷರಾದ ಎಚ್ ಮೊಹಮ್ಮದ್ ಅಲಿಯವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈಗ ಬಂದಿರುವಂತಹ ನಮ್ಮ ಪ್ರೀತಿಯ ಅಭಿವೃದ್ಧಿಯ ಹರಿಕಾರ, ನಲ್ಮೆಯ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ಅವರಿಗೆ ಎಚ್ ಮೊಹಮ್ಮದ್ ಅಲಿ ಅವರು ಶಾಲನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸ್ತಿದ್ದೇವೆ. ಅದೇ ರೀತಿ ಎಲ್ಲ ಸಂಘದ ನಿರ್ದೇಶಕರುಗಳಿಗೆ ಸುರೇಂದ್ರ ರೈ ಅವರು, ಉಪಾಧ್ಯಕ್ಷರಾದ ಸುರೇಂದ್ರ ರೈ ಅವರು ಎಲ್ಲ ನಿರ್ದೇಶಕರುಗಳಿಗೆ ಸಿಒರವರಿಗೆ ಶಾಲನ್ನು ನೀಡಿ ಸ್ವಾಗತವನ್ನು ಮಾಡಬೇಕಾಗಿ ಅತ್ಯಂತ ವಿನಯದಿಂದ, ಅತಿಥಿಗಳಿಗೆ ಶಶಿಕುಮಾರ್ ರೈ ಅವರಿಗೆ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸಬೇಕು ಶಾಲನ್ನು ನೀಡುತ್ತಾ. ಅದೇ ರೀತಿ ನಮ್ಮ ಅತಿಥಿಗಳಾದ ಎಂ ರಘುರವರು ಕೂಡ ಆಗಮಿಸಿ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಶಾಲನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಕೂಡ ಅಧ್ಯಕ್ಷರಾಗಿರುವ ಅಮಲ ರಾಮಚಂದ್ರ ಅವರಿಗೂ ಕೂಡ ಶಾಲನ್ನು ನೀಡಿ ಸ್ವಾಗತಿಸಬೇಕು. ಮೊಹಮ್ಮದ್ ಬಡಗನ್ನೂರವರು ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು, ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರು, ನಮ್ಮೆಲ್ಲರ ಪ್ರೀತಿಯ ಮೊಹಮ್ಮದ್ ಬಡಗನ್ನೂರವರನ್ನು ಕೂಡ ಶಾಲನ್ನು ನೀಡುತ್ತಾ ಸ್ವಾಗತಿಸಬೇಕು. ಸಿಒರಾಗಿರುವಂತಹ ಅಜಿತ್ ಕುಮಾರ್ ರೈ ಅವರಿಗೂ ಕೂಡ ಶಾಲನ್ನು ನೀಡಿ ಸ್ವಾಗತಿಸಬೇಕು. ಕೊರಲೆ ಎಲ್ಲ ನಿರ್ದೇಶಕರುಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವಿನಯದಿಂದ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಸುಧಾನು ಶೆಟ್ಟಿಯವರಿಗೆ, ಗಣೇಶ್ ರೈ ಅವರನ್ನು, ಗಣೇಶ್ ರೈ ತೋಟ್ಲ ಮೂಲೆ, ಶೀನಪ್ಪ ಮರಿಕೆ, ಇಸ್ಮಾಯಿಲ್ ಮುಲಾರು, ಶ್ರೀಮತಿ ಚಂದ್ರಕಲಾ ಓಟೆತ್ತಿಮಾರು, ತೆರೇಸಾ ಸ್ವೀಕ್ವೇರ, ತಿಮ್ಮಪ್ಪ ಜಲಮುಗೇರು, ಸಂಸುದ್ದೀನ್ ನೀರ್ಕಜೆ, ರಂಜಿತ್ ಬಂಗೇರ ಇವರನ್ನು ಕೂಡ ಈಗ ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಸಹಕಾರ ಸಂಜೀವಿನಿ ಯುವ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮ ನಮ್ಮೆಲ್ಲರ ನಲ್ಮೆಯ ಅಭಿವೃದ್ಧಿಯ ಹರಿಕಾರ ಪ್ರೀತಿಯ ಅಶೋಕ್ ಕುಮಾರ್ ರೈ ಅವರು, ನಮ್ಮೆಲ್ಲರ ಪ್ರೀತಿಯ ಡ್ಯಾಶಿಂಗ್ ಡೈನಾಮಿಕ್ ನಾಯಕರಾಗಿರುವಂತಹ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅವರು ಈ ಸಹಕಾರಿ ಸಂಜೀವಿನಿ ಯುವ ಯೋಜನೆಯ ಉದ್ಘಾಟನೆಯನ್ನು ಈ ಆರ್ಯಾಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಟ್ಟಡದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅತ್ಯಂತ ಪ್ರೀತಿಯಿಂದ ಉಲ್ಮೆಯಿಂದ ಸಹಕಾರ ಸಂಜೀವಿನಿ ಯುವ ಯೋಜನೆಯ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ.
ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆಯೂ ಕೂಡ ಬೆಳಗಿ ಬರಲಿ. ಆ ಬೆಳಕು ಎಲ್ಲ ರೈತ ಸಮುದಾಯಕ್ಕೂ ತಲುಪಲಿ. ಭಗವಂತನ ನಲ್ಮೆಯ ಕಿರಣ ಪ್ರತಿಯೊಬ್ಬರ ಬಾಳಿನ ಆಸರೆಯಾಗಲಿ ಎಂಬ ರೀತಿಯಲ್ಲಿ ಸಹಕಾರಿ ಸಂಜೀವಿನಿ ವಿಮಾ ಯೋಜನೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಶಾಸಕರು. ಆರ್ಯಾಪು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಇವತ್ತು ಉದ್ಘಾಟನೆ ಮಾಡಿದಂಥ ಸಹಕಾರ ಸಂಜೀವಿನಿ ವಿಮಾ ಯೋಜನೆಯ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಆತ್ಮೀಯರು ಆಗಿರುವಂಥ ಶಶಿಕುಮಾರ್ ರೈ ಬಾಲ್ಯುಟ್ ಅವರೇ, ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾದ ಎಸ್ ಎಂ ರಘು ಅವರೇ, ಇವತ್ತಿನ ಈ ಕಾರ್ಯಕ್ರಮದ ರೂವಾರಿ ಸಾಮಾಜಿಕ ನೇತಾರರು ಆಗಿರುವಂಥ ಈ ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂಥ ಎಚ್ ಮಹಮ್ಮದ್ ಅಲಿ ಅವರೇ, ಉಪಾಧ್ಯಕ್ಷರಾದಂಥ ಸುರೇಂದರ್ ರೈಗಳೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಅಜಿತ್ ಕುಮಾರ್ ಅವರೇ, ಪೂಡದ ಅಧ್ಯಕ್ಷರಾದಂಥ ಅಮಲ ರಾಮಚಂದ್ರ ಅವರೇ, ಮೊಹಮ್ಮದ್ ಬಡ್ಗನೂರು ನನ್ನ ಆತ್ಮೀಯರು, ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾದಂಥ ಮೊಹಮ್ಮದ್ ಬಡಗನೂರವರೇ, ಈ ಬ್ಯಾಂಕಿನ ನಿರ್ದೇಶಕರುಗಳಂಥ ಸದಾನಂದ ಶೆಟ್ಟಿ ಅವರೇ, ಗಣೇಶ್ ರೈಗಳೇ, ಸೀನಪ್ಪ ಮರಿಕೆ ಅವರೇ, ಇಸ್ಮಾಯಿಲ್ ಅವರೇ, ಶ್ರೀಮತಿ ಚಂದ್ರಕಳ ಅವರೇ, ಶ್ರೀಮತಿ ತೆರೇಸಾ ಅವರೇ, ತಿಮ್ಮಪ್ಪ ಅವರೇ, ಶಂಶುದ್ದೀನ್ ಅವರೇ, ರಂಜಿತ್ ಅವರೇ, ಸತೀಶ್ ನಾಯ್ಕ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಸಹಕಾರಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಬಹುಶಃ ಈ ಬ್ಯಾಂಕಿನ ಅಧ್ಯಕ್ಷರು ಮಹಮ್ಮದ್ ಅಲಿ ಅವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನು ಯಾವ ರೀತಿ ನಿರ್ಮಾಣ ಮಾಡ್ಬೋದು, ಯಾವ ರೀತಿ ಒಂದು ಸಹಕಾರಿ ಸಂಘ ಈ ರೈತಾಪಿ ವರ್ಗದವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಒಂದು ವಿಮೆಯನ್ನು ಆರಂಭ ಮಾಡಿ ಬಹುಶಃ ಇಡೀ ಸರಕಾರಿ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷವನ್ನು ಪಡ್ತೇನೆ. ಸಹಕಾರಿ ಕ್ಷೇತ್ರಗಳು ಬೆಳೀತಾ ಇದೆ. SCDCC ಬ್ಯಾಂಕ್ ಇರ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳು, ದಿನವಸಕ್ಕೆ ಒಂದು ಸಹಕಾರಿ ಕ್ಷೇತ್ರಗಳು, ಬೇರೆ ಬೇರೆ ಫೈನಾನ್ಸ್ ಸಂಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿ ಬೆಳೆಯುವುದನ್ನು ಕಾಣ್ತದೆ. ಆದರೆ ಇಂಥ ಸಂಸ್ಥೆಗಳು ರೈತರ ಜೊತೆ ರೈತರಿಗೆ ಬೇಕಾಗುವಂಥ ಎಲ್ಲ ಕೆಲಸಗಳಿಗೆ ಸ್ಪಂದನೆ ಕೊಡುವಂಥದ್ದು, ಅವರ ಆರ್ಥಿಕ ಪರಿಸ್ಥಿತಿಗೆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಇದೊಂದು ವಿಶೇಷ ರೀತಿಯ ಒಂದು ಯೋಜನೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮಹಮ್ಮದ್ ಅಲಿ ಅವರ ಬಗ್ಗೆ ಅವರು ಯಾವುದಾದ್ರೂ ಒಂದು ಆಲೋಚನೆ ಮಾಡಿದರೆ, ಅದನ್ನು ಮಾಡಬೇಕು ಅಂತ ಕನಸು ಕಂಡರೆ ಅದನ್ನು ವ್ಯವಸ್ಥಿತ ರೀತಿಯನ್ನು ಮಾಡಿ ತೋರಿಸುವಂಥವರು, ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಂಥಲ್ಲಿ ಮಹಮ್ಮದ್ ಅಲಿ ಅವರು ಎತ್ತಿದ ಕೈ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಬ್ಬರು ಭಾರಿ ಅನುಭವಸ್ಥರು ಹೇಳ್ತಾರೆ, ಯಾವುದೇ ಯೋಜನೆಯನ್ನು ಆರಂಭ ಮಾಡುವುದು ಭಾರಿ ಸುಲಭದ ಕೆಲಸ, ಅದನ್ನು ನಡೆಸಿಕೊಂಡು ಹೋಗುವುದು ಭಾರಿ ಕಷ್ಟದ ಕೆಲಸ ಅಂತ. ನಮ್ಮದ್ರಲ್ಲೂ ಹಾಗೆ, ರಾಜಕೀಯದಲ್ಲೂ ಹಾಗೆ, ನಾವು ಬಾಯಲ್ಲಿ ರೀಲಿ ಬಿಡೋದು ಭಾರಿ ಸುಲಭದ ಕೆಲಸ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಭಾರಿ ಕಷ್ಟದ ಕೆಲಸ ಅಂತ ನಮ್ಮ ಜೀವನದಲ್ಲಿ ನಾವು ತಿಳ್ಕೊಂಡಂಥದ್ದು. ಮೈಕ್ ಸಿಕ್ಕಿದರೆ ನಾವು ಸಾಕು ಒತ್ತಕ್ಕೆ ಬಿಡುತ್ತೇವೆ, ಯಾರಿಗೆ ಬೈಲಿಕ್ಕೆ ಸಿಕ್ಕಿದರೆ ಸಾಕು ಅದಕ್ಕೆ ಹಿಂದೆ ಮುಂದೆ ಬೇಕಲ್ಲ, ಬೈದನೇ ಇರೋದು, ಏನು ಗೊತ್ತೇ ಆಗೋದಿಲ್ಲ. ಆದರೆ ಅವನು ಮಾಡಿದ ಕರ್ಮ ಏನು ಅಂತ ಅವರಿಗೆ ಗೊತ್ತೇ ಇರೋದಿಲ್ಲ, ಅವನು ಏನು ಮಾಡಿದ್ದಾನೆ ಅಂತ ಅವನಿಗೆ ಗೊತ್ತೇ ಇರೋದಿಲ್ಲ. ಅದಕ್ಕೆ ಹೇಳಿದ್ದನ್ನು ಮಾಡಿ ತೋರಿಸಿದರೆ ಮಾತ್ರ ಅದರ ಫಲ ಸಿಗ್ತದೆ ಅಂತೆ. ಆ ರೀತಿ ಮಹಮ್ಮದ್ ಅಲಿ ಅವರು ಇಡೀ ಒಂದು ಯೋಜನೆಯನ್ನು ತಂದು ಬಹುಶಃ ಸರ್ಕಾರಕ್ಕೆ ಕೂಡ ಸವಾಲು, ಈಗ ಚಿಕ್ಕ ಯೋಜನೆಯನ್ನು ತಂದಿದ್ದಾರೆ, ಒಂದು ವಿಮೆಯನ್ನು ಮಾಡೋ ಮುಖಾಂತರ ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಈ ದೇಶದಲ್ಲಿ ನೀವು ಆಲೋಚನೆ ಮಾಡಿದರೆ ಅತ್ಯಂತ ಶ್ರೀಮಂತವಾಗಿರುವಂಥ ಕಂಪನಿಗಳಂತ ಹೇಳಿದರೆ ಅದು ವಿಮಾ ಕಂಪನಿಗಳು. ಅದು ಮಹಮ್ಮದ್ ಅಲಿ ಅವರಿಂದ ಅದಕ್ಕೆ ಆ ವಿಮಾ ಕಂಪನಿಯ ಲಾಭದಾಯಕ ಒಂದು ಸಂಸ್ಥೆಯ ಪರವಾಗಿ ಕೈ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಟ್ರಯಲ್ ರನ್. ಮುಂದಿನ ದಿವಸಗಳಲ್ಲಿ ಇವತ್ತು LICಗಳು ಯಾವ ರೀತಿ ಮಾಡ್ತದೆ ಆ ರೀತಿ ಮಾಡುವ ಕೆಲಸಗಳನ್ನು ಕೂಡ ಮಾಡ್ಬೋದು. ಇದು ಸಕ್ಸಸ್ ಆದರೆ ವಾಹನದ ಮೋಟಾರ್ ವೆಹಿಕಲ್ ಇನ್ಶೂರೆನ್ಸುಗಳು ಯಾವ ರೀತಿ ಇದೆ ಅದನ್ನು ಕೂಡ ಮಾಡ್ಬೋದು.
ಹೆಲ್ತ್ ಕೇರಲ್ಲಿ ಬೇಕಾದಷ್ಟು ಯೋಜನೆಗಳು, ಬೇಕಾದಷ್ಟು ಇನ್ಶೂರೆನ್ಸ್ ಆಗಿದೆ. ಮಿಲಿಯನ್ ಗಟ್ಟಲೆ ಇನ್ಶೂರೆನ್ಸ್ ಪ್ರೀಮಿಯಗಳನ್ನು ಹೆಲ್ತ್ ಕೇರಲ್ಲಿ ಕಟ್ಟುವಂಥದ್ದು ಕೂಡ, ಆರೋಗ್ಯದ ವಿಮೆಗಳಲ್ಲಿ ಕೂಡ ಕಟ್ಟುವುದನ್ನು ನಾವು ನೋಡ್ತಾ ಇರ್ಬೋದು. ಅದಕ್ಕೆ ನಾನು ಹೇಳಿರುವಂಥದ್ದು, ಇದೊಂದು ದೊಡ್ಡ ದುಡ್ಡಿನ ಬಂಡವಾಳ. ಹೇಗೆ ಬಳಸ್ತಾರೆ, ಹೇಗೆ ತೆಗೊಳ್ತಾರೆ, ಅದು ನಮ್ಮ ಜಾಣತನ. ಈಗ LIC ನೋಡಿ, ಇಡೀ ದೇಶದಲ್ಲಿ ಒಬ್ಬೊಬ್ಬರಿಗೆ 15,000 20,000 ಕೋಟಿ ಇನ್ವೆಸ್ಟ್ ಮಾಡುವಂಥದ್ದು ಅದು LIC. ಈ ದೇಶದ ಆರ್ಥಿಕ ಪರಿಸ್ಥಿತಿ LIC ಮೇಲೆ ಇದೆ. ಸ್ಟೇಟ್ ಬ್ಯಾಂಕಿಗೂ ಬೇಕಿದ್ರೆ ಕೊಡುವಂಥ ದುಡ್ಡು LICಯಿಂದ ಕೊಡ್ತಾರೆ, ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ಕೊಡ್ತಾರೆ. ಅಷ್ಟು ರಿಸರ್ವೇಷನ್ ಅಲ್ಲಿ ಬಂದದ್ದಿದೆ. ನಾನ್ ಕ್ಲೈಮ್ ಬಂದದ್ದು 12,000 ಕೋಟಿ ಇದೆ. ಯಾರು ದುಡ್ಡು ತಗೊಳ್ಳೋದು ಅವ್ರದ್ದು ಇದು 12,000 ಕೋಟಿ ಅದರಲ್ಲಿ ಬಿದ್ದಿದೆ. ಅದಕ್ಕೆ ಇದು ಒಂದು ಒಳ್ಳೆಯ ವಿಚಾರಕ್ಕೆ ಇಲ್ಲಿ ಆರಂಭ ತರುವಂಥ ಕೆಲಸವನ್ನು ಮಹಮ್ಮದ್ ಅಲಿ ಅವರು ಮಾಡಿದ್ದಾರೆ. ಅದಕ್ಕೆ ಆಗಲಿ, ಅದಕ್ಕೆ ಶುಭವಾಗಲಿ. ಅತ್ಯಂತ ಸಂತೋಷದಿಂದ ಅದನ್ನು ಇವತ್ತು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇದೊಂದು ವಿಮೆಯ ಬಗ್ಗೆ ಮಹಮ್ಮದ್ ಅಲಿ ಅವರು ಹೇಳಿದರು, ಯಶಸ್ವಿನಿ. ಈ ವಿಮೆ ಬಗ್ಗೆ ನಮಗೂ ಕೂಡ ಇದರ ಬಗ್ಗೆ ಗೊತ್ತಿದೆ. ಯಾಕಂತೇಳಿದ್ರೆ ನಾನು ಈಗಲೇ 3-4 ಸಾರಿ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿ, ಮೀಟಿಂಗನ್ನು ಮಾಡಿ, ಆಸ್ಪತ್ರೆಯ ಮಾಲಕ ಒಬ್ಬರು ಹೆಗ್ಡೆ ಅಂತ ಇದ್ದಾರೆ. ಅವ್ರು ಎಂತ ಹೆಗ್ಡೆ? ದಿನೇಶ್ ಹೆಗ್ಡೆ ಅಂತ ಒಬ್ಬರು ಇದ್ದಾರೆ. ನಾನು ಯಾವತ್ತು ಶಾಸಕನಾಗಿದ್ದೇನೆ ಅವತ್ತಿನಿಂದ ನನ್ನ ಹಿಂದೆ ಬಿದ್ದಿದ್ದಾರೆ. ಪುತ್ತೂರಿನಲ್ಲಿ ಯಶಸ್ವಿನಿ ಯಾವ ಆಸ್ಪತ್ರೆಯಲ್ಲಿ ತಗೊಳ್ತಾ ಇಲ್ಲ, ನೀವು ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ನಾನು ಎಲ್ಲ ಆಸ್ಪತ್ರೆಯ ಮಾಲಕರಿದ್ದಾರೆ, ಅವ್ರ ಹತ್ರ 2-3 ಸುತ್ತಿನ ಚರ್ಚೆಗಳನ್ನು ಕೂಡ ಮಾಡಿದ್ದೇನೆ. ಮುಖ್ಯಮಂತ್ರಿ ಬಂದಾಗ ದಿನೇಶ್ ಹೆಗ್ಡೆ ಅವರು ಅವರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ನಾನು ಹಿಂದಿನ ಸಹಕಾರ ಮಂತ್ರಿಗಳಿರುವಾಗ ಅವರಿಗೆ ಆದೇಶವನ್ನು ಹೊರಡಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಇಲ್ಲಿಯ ಕೆಲವು ಆಸ್ಪತ್ರೆಯವರಿಗೆ ಹಿಂದಿನ ದುಡ್ಡು ಬಾಕಿ ಇತ್ತು. ಕೆಲವರಿಗೆ 2 ಲಕ್ಷ, ಕೆಲವರಿಗೆ 70,000, 1 ಲಕ್ಷ ಎಲ್ಲ ಬರಲಿಕ್ಕೆ ಬಾಕಿ ಇತ್ತು. ಅದನ್ನು ಕೂಡ ಕೊಡಲಿಕ್ಕೆ ಆದೇಶವನ್ನು ಮಾಡಿದ್ದೇನೆ. ಇವರು ಸರಿಯಾದ ದಾಖಲೆಗಳನ್ನು ಕೊಟ್ಟರೆ ಸಹಕಾರಿ ಕ್ಷೇತ್ರದಿಂದ ಅವರಿಗೆ ಬಾಕಿ ಇರುವಂಥ ಹಣವನ್ನು ಕೊಡ್ತೇನೆ ಅನ್ನುವ ಆದೇಶವನ್ನು ಕೂಡ ಆಗಿದೆ. ಆಸ್ಪತ್ರೆಯವರಿಗೆ ಕೂಡ ಮಾತನ್ನು, ಅವರ ವಿಚಾರವನ್ನು ತಿಳಿಸುವ ಕೆಲಸವನ್ನು ಮಾಡಿದೆ. ಆದರೆ ಅವರಿಗೆ ಇದನ್ನು ಯಾಕೆ ಆಸ್ಪತ್ರೆಯವರು ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ, ಇದರಲ್ಲಿ ಸ್ಪೆಸಿಫಿಕ್ ರೇಟೆಲ್ಲ ಫಿಕ್ಸ್ ಆಗಿದೆ. ನಮಗೆ ಬೇಕಾದಾಗ ಇದಕ್ಕೆ ಚಾರ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರ ನಿಗದಿ ಮಾಡಿದ್ದಾರೆ. ಒಂದು ಅಪೆಂಡಿಕ್ಸ್ ಆದರೆ ಅದಕ್ಕೆ 8,000. ನೀವು ಹೋಗಿ ಅಪೆಂಡಿಕ್ಸ್ ಆಪರೇಷನ್ ಮಾಡಿದರೆ 18,000 22,000 ಮಾಡ್ತಾರೆ. ಇದನ್ನು ಕೊಯ್ದರೆ ಇದಕ್ಕೆ ಸಿಗೋದು 8,000. ಅದಕ್ಕೆ ಯಾವ ಆಸ್ಪತ್ರೆಯವರು ಅದನ್ನು ತಗೊಳ್ಳಿಕ್ಕೆ ಇಚ್ಛೆ ಪಡುವುದಿಲ್ಲ. ಆದರೆ ಅವರಿಗೆ ಸರ್ಕಾರ ಫೋರ್ಸ್ ಮಾಡಿ ಸೇರಿಸಲಿಕ್ಕೆ ಅಧಿಕಾರಗಳು ಇಲ್ಲ, ಅದು ಸ್ವಂತ ಪ್ರಾಪರ್ಟಿ ಅವ್ರದ್ದು. ಇಲ್ಲೊಂದು ಆಸ್ಪತ್ರೆ ಇದೆ, ಹತ್ತಿರದ ಆಸ್ಪತ್ರೆ. ಅವರ ಜೊತೆನೂ ಮೊನ್ನೆ ಮಾತುಕತೆ ಮಾಡಿ ಅವರಿಗೂ ಹೇಳಿದ್ದೀನಿ, ನಿಮಗೂ ಸರ್ಕಾರದಕ್ಕೆ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ, ನೀವು ಆರಂಭ ಮಾಡಿ. ಪೇಷಂಟ್ ಜಾಸ್ತಿ ಆಗ್ತದೆ, ನಮಗೆ ಪೇಷಂಟ್ಸ್ ಇಲ್ಲದಿದ್ದರೆ ಪೇಷಂಟ್ ಜಾಸ್ತಿ ಆಗುವಂಥ ಕೆಲಸಗಳಾಗ್ತದೆ. ಅದನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಮಹಮ್ಮದ್ ಅಲಿ ಅವರು ಕೂಡ ಅದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದರೆ ನಾವು ಕೂಡ ಅದನ್ನು ಮುಂದಿನ ದಿವಸಗಳಲ್ಲಿ ಏನಾದರೂ ಬೇರೆ ಟ್ಯಾರಿಫ್ ಫಿಟ್ ಮಾಡಿ ಅವರ ರೇಟನ್ನು ಫಿಕ್ಸ್ ಮಾಡಲಿಕ್ಕೆ ಆಗ್ತಂಥ ಪ್ರಯತ್ನವನ್ನು ಮಾಡ್ತೇವೆ. ನಾವು ಸಹಕಾರಿ ಕ್ಷೇತ್ರದಲ್ಲಿ ನಿಮಗೆಲ್ಲ ಗೊತ್ತು, ಎಲ್ಲ ರೈತಾಪಿ ವರ್ಗದವರು ಇರುವಂಥವರು. ಇವತ್ತು ಹವಾಮಾನ ಆಧಾರಿತ ವಿಮೆ, ಹಿಂದೆ ಎಲ್ಲ ಹೆಚ್ಚು ಹವಾಮಾನ ಆಧಾರಿತ ವಿಮೆ ಬರ್ತಾಯಿತ್ತು, ಈಗ ಸ್ವಲ್ಪ ಕಡಿಮೆ ಇದೆ ಅಂತ ನಮ್ಮ ಅಧ್ಯಕ್ಷರು ಮಹಮ್ಮದ್ ಅಲಿ ಅವರು ಕೂಡ ರೈತಾಪಿ ವರ್ಗದವರ ಬಗ್ಗೆ ನಮ್ಮಲ್ಲಿ ಗಮನವನ್ನು ತಂದಿದ್ದಾರೆ. ಹೌದು, ಬೇರೆ ಬೇರೆ ಕಡೆ ಹವಾಮಾನ ಆಧಾರಿತ ಏನು ಮಿಷಿನ್ಗಳನ್ನು ಚೆಕ್ ಮಾಡಲಿಕ್ಕೆ ಆ ಮಿಷಿನ್ಗಳನ್ನು ಫಿಟ್ ಮಾಡ್ತಾರೆ. ಅದು ಕೆಲವು ಕಡೆ ವರ್ಕೇ ಆಗ್ತಿರಲಿಲ್ಲ, ಕೆಲವು ಕಡೆ ಅವರಿಗೆ ಇದೆ ಅಂತ ಗೊತ್ತಿರಲಿಲ್ಲ, ಕೆಲವರು ಅದನ್ನು ತೆಗೆದು ಆಫೀಸಿನ ಒಳಗಡೆ ಇಟ್ಟಿದ್ದಾರೆ. ಅದಕ್ಕೆ ಈ ಸಲ ನಮ್ಮ ಸರ್ಕಾರ 20 ಕೋಟಿ ರೂಪಾಯಿಗಳನ್ನು ಇಟ್ಟು ಪ್ರತಿ ಕಡೆ, ಪ್ರತಿ ಪಂಚಾಯತ್ಗಳಲ್ಲೂ ಕೂಡ ಈ ಮಳೆ, ಬಿಸಿಲು, ಹವಾಮಾನ, ಗಾಳಿ ಇದನ್ನು ಚೆಕ್ ಮಾಡಲಿಕ್ಕೆ ಎಲ್ಲ ಕಡೆ ಮಿಷಿನ್ಗಳನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿದೆ. ಎಲ್ಲ ಜಾಗಕ್ಕೆ ಅದಕ್ಕೆ ಒಂದು ಹೊಸ ಇಂಪ್ಲಿಮೆಂಟಿಂಗ್ ಏಜೆನ್ಸಿಯನ್ನು ಕೂಡ ನಿಗದಿ ಮಾಡಿದೆ. ಇವಾಗಲೇ ಎಲ್ಲ ಕಡೆ 85% ಕಡೆ ಆ ಮಿಷಿನ್ಗಳನ್ನು ಫಿಟ್ ಮಾಡಿ ಡೈರೆಕ್ಟ್ ಅದರಿಂದ ಡಾಟಾ ಬ್ಯಾಂಗ್ಳೂರಿಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದೇವೆ. 2 ಕಡೆ ಡಾಟಾವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿ ನಿಖರವಾದ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಹೌದು, ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಕೆಲವು ಕಂಪನಿಗಳು ಇನ್ಶೂರೆನ್ಸ್ನವರು ಹೆಚ್ಚು ಕೊಟ್ಟಿದ್ದಾರೆ, ಅದೇ ಮಾದರಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ
ಯಾವುದೇ ಇನ್ಶೂರೆನ್ಸ್ ಕಂಪನಿಗಳು ಹವಾಮಾನ ಆಧಾರಿತ ಬೆಳೆ ವಿಮೆಯ ಆ ವ್ಯವಸ್ಥೆಯನ್ನು ತಗೊಳ್ಳಿಕ್ಕೆ ಹಿಂದೆ ಬರ್ತವೆ, ಯಾರೂ ಮುಂದೆ ಬರೋದಿಲ್ಲ. ಒಂದೇ ಒಂದು ಕಂಪನಿಗೆ ಇರುವಂಥದ್ದು ಟಾಟಾ AIG. ಅವರು ಈ ವರ್ಷ ಮಾಡಿದ್ದಾರೆ, ಕಳೆದ ವರ್ಷ ಇನ್ನೂ ವರ್ಷದಲ್ಲಿ ಅವರು ಕೂಡ ಅದಕ್ಕೆ ಆಸಕ್ತಿ ತೋರಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಅದು ಲಿಂಕ್ ಇರೋದ್ರಿಂದ ಅವರು ಆಸಕ್ತಿ ತೋರಿಸ್ತಾ ಇಲ್ಲ. ಈ ಸಲ 8 ಗ್ರಾಮಗಳಿಗೆ ಬಾಕಿ ಇತ್ತು, ಅದು ನೆಲ್ಯಾಡಿ, ನಮ್ಮ ಈ ಕಡೆ ಮಲೆನಾಡು, ಅದನ್ನು ಕೂಡ ಕೊಡುವಂಥ ಕೆಲಸಗಳು ಈಗ ರಿಲೀಸ್ ಮಾಡುವಂಥ ಕೆಲಸಗಳಾಗಿದೆ. ನೆಲ್ಯಾಡಿಯಿಂದ ನನಗೊಂದು 10 ಜನ ಫೋನ್ ಮಾಡ್ತಾಯಿದ್ರು, ಅವರಿಗೆ ಬಂದಿದೆ ಮೊನ್ನೆ. ಬಂದ ನಂತರ ಯಾರೋ ಫೋನ್ ಮಾಡೋ ಒಂದು ಮನುಷ್ಯ ಕೂಡ ಇಲ್ಲ. ಇಂಚಲ್ಲ ಪಂಡದ ಬತ್ತಂದು ಇದಕ್ಕೊಂದು ಧನ್ಯವಾದವನ್ನು ಕೂಡ ಒಂದು ನರಮ್ಮಾಣಿ ಇಚ್ಛೆ. ಅದು ಬರದೇ ಇರುವಾಗ ಮಲೆನಾಡಿಂದ ಫೋನು, ಅಲ್ಲಿಂದ ಫೋನು, ಕಡಿಮೆ ಆಯಿತು, ಬಂದಿಲ್ಲ, ಎಷ್ಟು ಫೋನ್ ಬೆಳಿಗ್ಗೆ ಎಲ್ಲಿಗೆ ಶುರು ಇಲ್ಲ. ಅವರ ಹೆಸರು ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಅದು ಯಾವತ್ತು ಬಂದು ಆ ಮನುಷ್ಯಂದು ಸುದ್ದಿ ಕೂಡ ಇಲ್ಲ. ಯಾಕಂದರೆ ಜನರ ಮೆಮರಿ ಈಸ್ ವೆರಿ ಶಾರ್ಟ್ ಅಂತ ಹೇಳ್ತಾರೆ. ಯಾವುದಾದ್ರೂ ರಸ್ತೆ ಹಾಳಾಗಲಿ ಅಂತೆ ಬೈಯೋದು ನೋಡಬೇಕು. MLA ಹಿಡಿದು ಅವನ ಅಪ್ಪ ಅಮ್ಮನಿಗೆಲ್ಲ ಈ MLAಗೆ ತರೆ ಇಜ್ಜೆ ಗಟ್ಟಿ ದುಡ್ಡು ಮಲ್ತಿ ತಿರುಗಿಯೇ ಪೋಯೆ ಪೂರ ಬೈತಾರೆ. ಫಸ್ಟ್ ಕ್ಲಾಸ್ ಕಾಂಕ್ರೀಟ್ ಮಾಡಿ ಕೊಡಿ ಅಂತೆ, ಸುದ್ದಿಲ್ಲ ಇಜ್ಜಿ. FM ಕೇಳೊಂದು ಬುಡದಿರ ಆ್ಯಡ್ ಅಂಬೇಡ ಪಾತ್ರ ಬೋಬುಣ್ಣಿ ಪಾಡು ಪೋರ ಬಲ್ಲಿದತ್ತು ಒಂದು ಓಟಾಡ್ಲ ಪಾಡ್ಲೆ ಮಾರ್ರೆ ಎಡ್ಡ ಅಭಿವೃದ್ಧಿ ಅಂದ ಬೆತ್ತಂಕ್ಳಿಗೆ ದಾಳೆ ಬಿಡ್ಚಿ. ನಮಗೆ ಬೇರೆ ಏನು ಬೇಡ, ಪುತ್ತೂರಿನ ಅಭಿವೃದ್ಧಿ ಬೇಕು, ಜನಗಳಿಗೆ ಸ್ಪಂದನೆ. ನಾನೀಗ ಅರ್ಜೆಂಟ್ ಮಾಡಿದೆ ಯಾಕೆ ಓಡಬೇಕಂತಲ್ಲ, 500 ಜನ ನನ್ನ ಆಫೀಸಲ್ಲಿ ಕಾಯ್ತಾರೆ. ಎಲ್ಲ ಮಹಿಳೆಯರು, ಬಡವರು, ಅವರು ಇವರು ಎಲ್ಲ ಇದ್ದಾರೆ. ನಾನು ಇವತ್ತು ಬರುವುದೇ ಇಲ್ಲ ಅಂತ ಮಹಮ್ಮದ್ ಅಲಿ ಅವ್ರ ಹತ್ರ ಹೇಳಿದೆ. ಮಹಮ್ಮದ್ ಅಲಿ ಅವ್ರ ಹತ್ರ ಕಾರ್ಯಕ್ರಮ ಅಲ್ಲದಿದ್ದರೆ ನಾನು ಯಾವ ಕಾರ್ಯಕ್ರಮಕ್ಕೂ ಬರ್ತಾ ಇರಲಿಲ್ಲ. ನಾನು ಫಸ್ಟ್ ಆದ್ಯತೆ ಕೊಡೋದು ಅದಕ್ಕೆ. ಹಾಗೆ ಅದಕ್ಕೆ ಬೇಗ ಆಗಲೇ ಬರುವಾಗಲೇ ಹೇಳಿದೆ, ನಾನು 5 ನಿಮಿಷದಲ್ಲಿ ಬಿಡು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದೆ. ಯಾಕಂದರೆ ಅವರೊಂದು ವಿಶೇಷ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವವರು. ನಾವು ಬೇರೆ ಕಡೆ ಯಾಕೆ ಮಹಮ್ಮದ್ ಅಲಿ ಅವರ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳ್ತೇನೆ. ಒಬ್ಬ ಮನುಷ್ಯನನ್ನು ನಾವು ಎಲ್ಲದನ್ನೂ ಅಳತೆ ಮಾಡಲಿಕ್ಕೆ ಒಂದೊಂದು ಮೀಟ್ರ್ ಇದೆ. ಬೆಲ್ಲವನ್ನು ಹೇಗೆ ಅಳತೆ ಮಾಡೋದು? KGಯಲ್ಲಿ ಮಾಡ್ತೇವೆ. ಹಾಲನ್ನು ಹೇಗೆ ಅಳತೆ ಮಾಡೋದು? ಲೀಟರಲ್ಲಿ ಮಾಡ್ತೇವೆ. ಒಬ್ಬ ಮನುಷ್ಯರನ್ನು ಹೇಗೆ ಅಳತೆ ಮಾಡೋದು? ಹೇಗೆ? ಜನಗಳ ಅಭಿಪ್ರಾಯದ ಮೇಲೆ ಅವನು ಒಳ್ಳೆಯವನ ಕೆಟ್ಟವನ ಅಂತ ನಾವು ಅಳತೆ ಮಾಡ್ಬೋದು. ಅವರ ಎದುರಿಗೆ ಹೇಳೋದಲ್ಲ. ನಾವೆಲ್ಲ ಕೆಲ ಕಡೆ ಹೋಗುವಾಗ ಕೆಲವರು ಹೇಳ್ತಾರೆ, ಎಂಕ್ಲಿಗೆ ಮಹಮ್ಮದ್ ಅಲಿ ಮಲ್ತುಕೊರ್ನೆ ಅವರ ಮನೆಯಿಂದ ತಂದು ಮಾಡಿಕೊಟ್ಟದಲ್ಲ, ಆದರೂ ಮಾಡಿಕೊಟ್ಟಿದ್ದಾರಲ್ಲ. ನಾನು ಮೊನ್ನೆ ಆ ಕಡೆ RTO ಟ್ರ್ಯಾಕ್ ಹತ್ರ ಹೋಗಿದ್ದೆ. ಅಲ್ಲಿ ಒಬ್ಬರು ಹೇಳಿದರು ಬರುವಾಗ, ಸರ್ ಮುಲ್ಪ ಪೋಯರ್ನೇ ಆಪೇಜಿ ಈ ಮೊಹಮ್ಮದ್ ಅಲಿ ಇವತ್ತಿನ ಹೇಳೋದಕ್ಕೆ ನಮಗೆ ರೋಡ್ ಮಾಡಿಕೊಟ್ರು ಅಂತ ಹೇಳಿದರು. ಇದೆಲ್ಲ ಜನರ ನಿಜವಾದ ಒಂದು ಫೀಡ್ಬ್ಯಾಕ್ ಕೊಡುವಂಥದ್ದು. ಅದಕ್ಕೆ ಯಾವಾಗಲೂ ನಾವು ಮೌಲ್ಯಮಾಪನ ಮಾಡ್ತೇವೆ. ಅದಕ್ಕೆ ನಾನು ಅವರು ಮಾಡುವಂಥ ಕೆಲಸ ಎಲ್ಲ ಸರಿ ಇದೆ, ಅದಕ್ಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಮತ್ತು ನೀವೆಲ್ಲ ರೈತಾಪಿ ವರ್ಗದವರು ಇದ್ದೀರಿ, ಎಲ್ಲ ರೈತರು, ಕಷ್ಟ ಬಂದು ನಾವು ಕೆಲಸ ಮಾಡಿ ಜೀವನ ಸಾಗಿಸುವವರು. ನಾವೆಲ್ಲ ಹೇಳಬೇಕು, ರೈತರಂತ ಹೇಳಿದ್ರೆ ನಾವು ಮುಜುಗರ ಮಾಡ್ತೇವೆ. ಈ ದಾದ ಅಲ್ಪುರಣ್ಣ ಅಂತ ಕೇಳಿದ್ರೆ ಇಂಚಾನೆ ಇಂಚಿ ಅಂತ ಹೇಳ್ತಾರೆ. ಎದೆ ತಟ್ಟು ಹೇಳಿ, ನಾನು ರೈತ, ನಾನು ಕೃಷಿ ಮಾಡೋದು, ಏನೂ ತೊಂದರೆ ಇಲ್ಲ. ಯಾಕೆ ನಾಚಿಕೆ ಪಡಬೇಕು? ಗೌರವವಾಗಿ ನಮ್ಮ ಜೀವನವನ್ನು ನಾವು ಮಾಡ್ತೀವಿ. ಯಾರಿಗೂ ಶಾಸಕರಿಗಾಗಲಿ ಯಾರಿಗಾಗಲಿ ಡೊಂಕು ಸಲಾಮ್ ಹಾಕೋ ಅಗತ್ಯನೇ ಇಲ್ಲ ನಮಗೆ. ನಮ್ಮ ಮನೆಯಲ್ಲಿ ನಾವು ಊಟ ಮಾಡೋದು, ಅವರ ಮನೆಯಲ್ಲಿ ಅವರ ಊಟ. ನಮ್ಮಲ್ಲಿ ಇರುವಂಥದ್ದು ಪ್ರೀತಿ ಮತ್ತು ವಿಶ್ವಾಸಗಳು ಮಾತ್ರ. ನಮ್ಮ ಕಲ್ಪನೆಗಳು ಕೂಡ ಅದೇ. ಏನು ಕೊಡಬೇಕು ಈ ಪುತ್ತೂರಿಗೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ನಮಗೆ ಪ್ರಾಯ ಆಗುವಾಗ ಏನೂ ಇಲ್ಲದಿದ್ದರೆ ಒಂದು ಹೋಗಲಿಕ್ಕೆ ಒಳ್ಳೆಯ ಧರ್ಮಕ್ಕೆ ಒಂದು ಆಸ್ಪತ್ರೆ ಬೇಕು. ಅದಕ್ಕೆ ಮೆಡಿಕಲ್ ಕಾಲೇಜನ್ನು ಪುತ್ತೂರಿಗೆ ತಂದಿರುವಂಥದ್ದು. 600 ಬೆಡ್ಡಿನ ಆಸ್ಪತ್ರೆ ಬಂದರೆ ಈ ಮಗಳು ಅವರು ಇವರು ಪೋಲ ಪಿದೈ ಓಲ ಅಡೆ ಪೋಲ ಅಂತ ಹೇಳಿದರು. ಆಸ್ಪತ್ರೆಯಲ್ಲಿ ಹೋಗಿ ಮಲಗಬೋದಲ್ಲ. ಅವರು ದೂಡಿ ಹೊರಗೆ ಹಾಕಲಿಕ್ಕಿಲ್ಲಲ್ಲ, ಅವರಿಗೆ ರೈಟ್ ಇಲ್ಲಲ್ಲ ದೂಡಿ ಹೊರಗೆ ಹಾಕುವಂಥದ್ದು. ಅದಕ್ಕೆ ನಮಗೆ ಸ್ಪೆಷಲ್ ಆಸ್ಪತ್ರೆಗಳು ಬೇಕು ಅಂತ ವಿಚಾರದಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲ ಆಶೀರ್ವಾದ ಇರಲಿ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗಿದ್ದಿಲ್ಲ. ಕೆಲವರು ಕೋವಿ ಲೈಸೆನ್ಸ್ನವ್ರದ್ದು ಕೂಡ ತಲೆ ಬಿಸಿ ಇರಬೇಕು. ಕೋವಿ ಲೈಸೆನ್ಸ್ ರಿನ್ಯೂವಲ್ ಆಗೋದಿಲ್ಲ ಅಂತ ಮಾತಾಡಿ ಅಂತ ಹೇಳಿ ಅಧಿವೇಶನದಲ್ಲೆಲ್ಲ ಮಾತಾಡಿ ಕೋವಿ ಲೈಸೆನ್ಸ್ದಾರರಿಗೂ ಕೂಡ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಒಂದು ಹಂತದಲ್ಲಿ ಯಾರೆಲ್ಲ ನನ್ನ ಹತ್ರ ಬಂದು ಕೊಟ್ಟಿದ್ದಾರೆ ಅವರನ್ನು ಕೂಡ ಗೃಹ ಇಲಾಖೆಗೆ ಕಳಿಸಿ ಅಲ್ಲಿಂದ ಆದೇಶ ಮಾಡಲಿಕ್ಕೆ ಮನವಿಯನ್ನು ಕೂಡ ಮಾಡಿದ್ದೇವೆ. ರೈತಾಪಿ ವರ್ಗದವರಿಗೆ ಏನೂ ತೊಂದರೆಗಳಿದ್ದರೆ ದಯಮಾಡಿ ನಿಮ್ಮ ಕೆಲಸಗಳಿದ್ದರೆ ಇನ್ನು ಒಂದು ಮಾತನ್ನು ಹೇಳಿ ನಾನು ಭಾಷಣವನ್ನು ಮುಗಿಸ್ತೇನೆ. ಅಕ್ರಮ ಸಕ್ರಮ 94C 94CC
ಇಲ್ಲಿ ನಿಮಗೆ ಆಗೋದಿಲ್ಲ. ಆದರೆ ಆ ಕಡೆ ಹೋದರೆ ಎಲ್ಲ ಅದು ನಮ್ಮ ನಗರಸಭೆಯಿಂದ ಹೊರಗೆ ಹೋದವ್ರದ್ದು ಯಾರಾದರೂ ಇದ್ದರೆ ನೀವು ದಯಮಾಡಿ ಸೋಮವಾರ ಕಚೇರಿಯಲ್ಲಿ ಇಡ್ತೇನೆ, ನಿಮ್ಮ ಅರ್ಜಿಯನ್ನು ತಗೊಂಡು ಬನ್ನಿ. ಕಾಂಗ್ರೆಸ್ BJP ಅಂತ ನೋಡಬೇಡಿ. ನಿಮ್ಮ ಕೆಲಸವನ್ನು ಇನ್ನು 2 ವರ್ಷ ಅವಕಾಶ ಇದೆ. ನೀವು ಆ ಅಪ್ಲಿಕೇಶನ್ ಇದ್ದರೆ ದಯಮಾಡಿ ಸೋಮವಾರ ತಗೊಂಡು ಬನ್ನಿ. ಇನ್ನೊಂದು ಕೈ ಮುಗ್ದು ಕೇಳ್ತೇನೆ, ದಯಮಾಡಿ ದುಡ್ಡು ಕೊಡಲಿಕ್ಕೆ ಹೋಗಬೇಡಿ. ನಮ್ಮ ಹತ್ರ ಬರ್ತೀರಿ, ನೀವು ಅಲ್ಲಿ ಹೋಗಿ ಮೆಲ್ಲ ಕಿಸೆಟ್ ಮಾಡೋಣ ಅಂತ ಅವನಿಗೆ 5,000 10,000 20,000 ತಳ್ಳಲಿಕ್ಕೆ ಶುರು ಮಾಡ್ತೀರಿ. ತಳ್ಳಬೇಡಿ. ಅವ್ರು ಮಾಡದೆ ಹೋಗೋದು. ಅವನು ಏನು VA RI ಅವರು ಏನು ಮಾಡಲಿಕ್ಕಿಲ್ಲ, ಅಧಿಕಾರಿಗಳು ಏನು ಮಾಡಲಿಕ್ಕಿಲ್ಲ. ಅವರು ಪುಟಪ್ ಮಾಡಬೇಕಷ್ಟೇ. ನಮ್ಮ ಕಮಿಟಿಯಲ್ಲಿ ಮಾತ್ರ ನಾವು ಪಾಸ್ ಮಾಡೋದು. ಆದರೆ ಅವರು ವಸೂಲು ಮಾಡ್ತಾರಂತೆ ನಮಗೆ ಗೊತ್ತಿದೆ. ಆದರೂ ದಯಮಾಡಿ ದುಡ್ಡು ಕೊಡಬೇಡಿ, ಅರ್ಜಿಯನ್ನು ತಂದು ಕೊಡಿ. ಪಕ್ಷಾತೀತವಾಗಿ ಕಾಂಗ್ರೆಸ್ BJP ಯಾವುದೂ ನೋಡೋದಿಲ್ಲ, ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಅಶೋಕ್ ರೈ ಒಳ್ಳೆಯ ಕೆಲಸ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಆಶೀರ್ವಾದ ಮಾಡಿ, ತಪ್ಪು ನಡೆದರೆ ನನ್ನನ್ನು ತಿದ್ದುವಂಥ ಕೆಲಸವನ್ನು ಮಾಡಿ ಅನ್ನೋ ಮಾತನ್ನು ಹೇಳಿ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ರೈತ ಸಂಜೀವಿನಿ ವಿಮೆಯನ್ನು ಉದ್ಘಾಟನೆಗೊಳಿಸಿ ಅತ್ಯಂತ ಮೌಲ್ಯಯುತವಾದಂತಹ ಮಾತುಗಳನ್ನು ಹಂಚಿಕೊಂಡ ನಮ್ಮೂರಿನ ಶಾಸಕ, ನಮ್ಮ ನಾಯಕ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರಿಗೆ ಅತ್ಯಂತ ಪ್ರೀತಿಯ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಂಜೀವಿನಿ ವಿಮೆ ಯೋಜನೆ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷರು, ಈ ಸಂಘದ ಅಧ್ಯಕ್ಷರು, ಆತ್ಮೀಯ ಮಿತ್ರರು ಆಗಿರತಕ್ಕಂತಹ ಮೊಹಮ್ಮದ್ ಅಲಿ ಅವರೇ, ಈಗ ತಾನೇ ಈ ಸಹಕಾರ ಸಂಜೀವಿನಿ ವಿಮೆಯನ್ನು ಉದ್ಘಾಟನೆ ಮಾಡಿ ಅನಿವಾರ್ಯ ಕಾರಣದಿಂದ ಈ ಸಭೆಯನ್ನು ತೆರಳುತ್ತಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಈ ಸಂಘದ ಉಪಾಧ್ಯಕ್ಷರೇ ಹಾಗೂ ಎಲ್ಲ ನಿರ್ದೇಶಕ ಮಿತ್ರರೇ, ಕಾರ್ಯನಿರ್ವಹಣಾಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಸೇರತಕ್ಕಂತಹ ಎಲ್ಲ ಸಹಕಾರಿ ಬಂಧುಗಳೇ, ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಮೊಹಮ್ಮದ್ ಅಲಿ ಅವರು ವಿಶೇಷವಾದ ಈ ಸಹಕಾರಿ ಸದಸ್ಯರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಒಂದು ಉತ್ತಮ ರೀತಿಯ ವಿಮೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಮೊಹಮ್ಮದ್ ಅಲಿ ಮತ್ತು ಅವರ ತಂಡಕ್ಕೆ ಕೇಂದ್ರ ಸಹಕಾರಿ ಬ್ಯಾಂಕಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಕೃಷಿ ಸಾಲವನ್ನು ಪಡೆದಿರತಕ್ಕಂತಹ ಎಲ್ಲ ಸದಸ್ಯರಿಗೆ ಇಂತಹದ್ದೇ ವಿಮೆಯನ್ನು ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು 6 ವಿಮಾ ಕಂಪನಿಗಳನ್ನು ಆಹ್ವಾನಿಸಿದ್ದರು. ಬಹುಶಃ 1,73,000 ಉಭಯ ಜಿಲ್ಲೆಯ ರೈತಾಪಿ ವರ್ಗದವರನ್ನು ಇಟ್ಟುಕೊಂಡು 10 ವರ್ಷದ ಮೌಲ್ಯಮಾಪನವನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ 321 ಜನ ಮರಣವನ್ನು ಹೊಂದತಕ್ಕಂಥ ವ್ಯವಸ್ಥೆ ಇಡೀ 2 ಜಿಲ್ಲೆಯಲ್ಲಿದೆ. ಯಾವುದೇ ವಿಮಾ ಕಂಪನಿಗಳು ಈ ವಿಮೆಯನ್ನು ಮಾಡಲಿಕ್ಕೆ ಬರಲಿಲ್ಲ. ಯಾಕಂದರೆ 60 ವರ್ಷಕ್ಕಿಂತ ಕೆಳಗಿನ ಪಾಲಿಸಿದಾರರಿಗೆ ಮಾತ್ರ ನಾವು ಈ ಸವಲತ್ತುಗಳನ್ನು ಕೊಡಲಿಕ್ಕೆ ಬದ್ಧರಾಗಿದ್ದೇವೆ ಎನ್ನುವಂಥದ್ದನ್ನು ವಿಮಾ ಕಂಪನಿಗಳು ಕೇಳಿಕೊಂಡಾಗ ಅಧ್ಯಕ್ಷರು ಅದಕ್ಕೆ ಒಪ್ಪಿಕೊಳ್ಳದೆ ಪ್ರತಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ RTC ಹೋಲ್ಡರ್ ಸುಮಾರು 70ರಿಂದ 80% ವ್ಯಕ್ತಿಗಳು ಸುಮಾರು 30% ಇದ್ದಾರೆ. ಈ ವ್ಯಕ್ತಿಗಳು ವಯಸ್ಸಾದ ನಂತರ ಮರಣವನ್ನು ಹೊಂದುವಂಥ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕಾಗ್ತದೆ ಎನ್ನುವಂತಹ ಮಾತನ್ನು ಕೇಳಿದಾಗ ವಿಮಾ ಕಂಪನಿಗಳು ಜಾರಿಕೊಂಡರು. ಅದೇ ರೀತಿ ಈಗ ಮೊಹಮ್ಮದ್ ಅಲಿ ಅವರು ಯಾವ ರೀತಿಯ ವಿಮೆಯನ್ನು ಮಾಡಿದ್ದಾರೋ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ 1 ಲಕ್ಷ ಸಾಲವನ್ನು MKCC ಸಾಲವನ್ನು ಪಡೆದಂತಹ ಒಬ್ಬ ವ್ಯಕ್ತಿಗೆ 1,000 ಹಾಗೆ 3 ಲಕ್ಷ ಸಾಲವನ್ನು ಪಡೆದುಕೊಂಡಂತಹ ವ್ಯಕ್ತಿ 3 ಲಕ್ಷವನ್ನು ನೀಡಿ ಸದಸ್ಯನಾದಂತಹ ಸಂದರ್ಭದಲ್ಲಿ ಅವನ 3 ಲಕ್ಷ ಸಾಲ ಕೂಡ ಮರಣ ಹೊಂದಿದಲ್ಲಿ 3 ಲಕ್ಷ ಸಾಲ ಕೂಡ ಮನ್ನಾ ಆಗುವಂತಹ ವ್ಯವಸ್ಥೆಗೆ ಪೂರಕವಾಗಿ ಬರುವ ವಾರ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು CEOಗಳನ್ನು ಮೀಟಿಂಗನ್ನು ಕರೆದಿದ್ದೇವೆ. ಬಹುಶಃ ಅಲ್ಲಿ ಅರ್ಧ ಚಿಕಿತ್ಸಾ ವೆಚ್ಚವನ್ನು
1.5 ಲಕ್ಷದವರೆಗೆ ಅವನ ಚಿಕಿತ್ಸಾ ವೆಚ್ಚವನ್ನು ಭರಿಸುವಂಥ ವ್ಯವಸ್ಥೆಯು ಈ ಯೋಜನೆಯಲ್ಲಿ ಮೂಡಿಬರುತ್ತದೆ. ಒಟ್ಟು 1,73,000 ಜನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದಸ್ಯರಾಗಿದ್ದಾರೆ. ಇವರೆಲ್ಲರಿಗೂ ಸಂಬಂಧಪಟ್ಟಂತೆ ಈ ಯೋಜನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಈ ಯೋಜನೆಯನ್ನು ಆರಂಭಿಸುವಂಥ ಕೆಲಸ ಕಾರ್ಯಕ್ಕೆ ಈಗಾಗಲೇ ಆರಂಭಿಸುವಂಥ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಬಹುಶಃ ಈ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದವರು ಈ ಪ್ರಯೋಜನವನ್ನು ಪಡೆದುಕೊಂಡಿಕೊಳ್ಳಬಹುದು. ಬಹುಶಃ ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರೆಲ್ಲರೂ ಇಲ್ಲಿದ್ದೀರಿ. ಪ್ರತಿ ಸದಸ್ಯನ 15 ಸೆನ್ಸ್ ಜಾಗಕ್ಕೆ NCS ಮಾಡುವಂತಕ್ಕಂಥ ಕೆಲಸ ಕಾರ್ಯ ಈಗ ತಾನೇ ನಡೀತಾ ಇದೆ. ಪ್ರತಿಯೊಬ್ಬ ಸದಸ್ಯ 15 ಸೆನ್ಸ್ ಜಾಗವನ್ನು ಹೊಂದಿರಿದ್ದರೆ ಅದಕ್ಕಿಂತ ಮೇಲೆ ಹೊಂದಿರತಕ್ಕಂತಹ ಸದಸ್ಯರು ತಮ್ಮ RTC ಮತ್ತು ಭಾವಚಿತ್ರ ಮತ್ತು ರೇಷನ್ ಕಾರ್ಡನ್ನು ಈ ಸಂಸ್ಥೆಯಲ್ಲಿ ಬಂದು ನೋಂದಾಯಿಸಿಕೊಂಡು NCS ಮಾಡಿದಂತಹ ಸಂದರ್ಭ ಬಹುಶಃ ಈ ತಿಂಗಳ ಅಂತ್ಯಕ್ಕೆ ಆ ವ್ಯವಸ್ಥೆಗಳು ಮುಗಿಯುತ್ತದೆ. ಆದಷ್ಟು ಬೇಗ ತಾವೆಲ್ಲರೂ ಸದಸ್ಯರಾಗಿ ಈ ಒಂದು ವ್ಯವಸ್ಥೆಗೆ ಪೂರಕವಾಗಿ ಸ್ಪಂದಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ, ಸಹಕಾರಿ ವ್ಯವಸ್ಥೆ ಇವತ್ತು ಪವಿತ್ರವಾದ ವ್ಯವಸ್ಥೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಪ್ರತಿಯೊಬ್ಬ ರೈತನಿಗೆ ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯ ಸರ್ಕಾರ ಆಗಿರಬಹುದು, ಸಾಲ ಮನ್ನಾವನ್ನು ಘೋಷಿಸಿದಂಥ ಸಂದರ್ಭದಲ್ಲಿ ಆ ಸಾಲ ಮನ್ನಾ 1 ಲಕ್ಷ ಘೋಷಣೆ ಮಾಡಿದರೆ ಆ 1 ಲಕ್ಷ ಕೂಡ ಆ ರೈತನ ಸದಸ್ಯನ ಕೈಗೆ ಸಿಗತಕ್ಕಂತಹ ವ್ಯವಸ್ಥೆ ಇದ್ದರೆ ಸಹಕಾರಿ ವ್ಯವಸ್ಥೆಯಲ್ಲಿ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, 3% ಸಾಲವನ್ನು 3%ನಲ್ಲಿ ಸಾಲವನ್ನು ನೀಡತಕ್ಕಂತಹ LTAP, MKCCಗೆ 0%. ಇದು ಕೂಡ ಆ ರೈತ ಸದಸ್ಯನಿಗೆ ಪೂರ್ತಿಯಾಗಿ ಸಿಗತಕ್ಕಂಥ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂತಹ ಉಭಯ ಜಿಲ್ಲೆಗಳಲ್ಲಿ 176 ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಈ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವೆ. ಇವತ್ತು ಕೃಷಿ ಸದಸ್ಯರು ತಾವೆಲ್ಲರೂ ಇದ್ದೇವೆ. ತಾವು ಉಳಿಕೆಯಾದಂತಹ ಬಂಡವಾಳವನ್ನು ಡೆಪಾಸಿಟ್ ಆಗಿ ಈ ಸಂಸ್ಥೆಯಲ್ಲಿ ಇಟ್ಟು ಇಲ್ಲಿ ಕ್ಷೇತ್ರದ ಸದಸ್ಯರಿಗೆ, ಸಾಲಗಾರ ಸದಸ್ಯರಿಗೆ ಬೇಕಾದಂತಹ ವ್ಯವಸ್ಥೆಗೆ ಪೂರಕವಾಗಿ ಸಾಲವನ್ನು ನೀಡತಕ್ಕಂಥ ವ್ಯವಸ್ಥೆ ಈ ಸಂಸ್ಥೆಯ ಮೂಲಕ ಆಗ್ತಾ ಇದೆ. ತಾವೆಲ್ಲರೂ ತಮ್ಮಲ್ಲಿ ಉಳಿಕೆಯಾದಂತಹ ಹಣವನ್ನು, ತಮ್ಮ ಉಳಿಕೆಯಾದ ಹಣವನ್ನು ಇಲ್ಲಿ ಡೆಪಾಸಿಟ್ ಆಗಿ ಇಟ್ಟು ಎಲ್ಲ ನಮ್ಮ ಊರಿನ ಕೃಷಿ ಸದಸ್ಯರಿಗೆ ಸಾಲವನ್ನು ನೀಡಲು ಸಹಕಾರವನ್ನು ನೀಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ, ಒಬ್ಬ ಸಹಕಾರಿ ಸದಸ್ಯ ಹುಟ್ಟಿನಿಂದ ಚಟ್ಟದವರೆಗೂ ಸಹಕಾರವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಇದ್ದರೆ ಅದು ಸಹಕಾರಿ ವ್ಯವಸ್ಥೆಯಲ್ಲಿ ಎನ್ನುವಂಥದ್ದನ್ನು ತಾವೆಲ್ಲರೂ ಮನಗಂಡಿದ್ದೀರಿ. ಆ ವ್ಯವಸ್ಥೆಗೆ ಪೂರಕವಾಗಿ ಆರ್ಯಾಪು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಈ ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂತಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆರ್ಯಾಪು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಸಹಕಾರ. ನಮ್ಮ ಪುತ್ತೂರಿನ ಕೋಟಿ ಚೆನ್ನಯ್ಯ ಕಂಬಳ ಸಮಿತಿ ಅಧ್ಯಕ್ಷರು ವೇದಿಕೆ ಬರಬೇಕಾದ ಕೇಳಿಗಳು ಚಂದ್ರ ಶೆಟ್ಟರು. ನಮ್ಮ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು, ಮಾಜಿ ಜಿಲ್ಲಾ ಸದಸ್ಯರಂಥ ಸಾಜಾ ರಾಧಾಕೃಷ್ಣ ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಅವರಿಬ್ಬರಿಗೂ ನಾನು ಹಾರ್ದಿಕ ಸ್ವಾಗತ ಮಾಡ್ತೀನಿ. ಅದೇ ರೀತಿ ನನ್ನ ಆತ್ಮೀಯ ಮಿತ್ರರು, ಉದ್ಯಮಿ ಆಗಿರುವಂಥ ರೋಷನ್ ರೈ ಬನ್ನೂರವರಿಗೆ ಸ್ವಾಗತ ಮಾಡ್ತೀನಿ. ವಿಕ್ರಮ್ ಶೆಟ್ಟಿ ಅವರಿಗೆ ಸ್ವಾಗತ ಮಾಡ್ತಾಯಿದ್ದೇನೆ. ಬನ್ನಿ. ಸಾಜ ರಾಧಾಕೃಷ್ಣ ಲಾಲ್ವರವರು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಹಕಾರಿ ಸಂಜೀವಿನಿ ಯೋಜನೆಯ ಒಂದು ಉದ್ಘಾಟನೆಯನ್ನು ನೆರವೇರಿಸ್ತಕ್ಕಂಥ ನಮ್ಮ ಈ ಪುತ್ತೂರು ತಾಲೂಕಿನ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು, ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಮಹಮ್ಮದ್ ಅಲಿ ಅವರು ನನಗೆ ಹಿಂದಿನ ಭಾಳ ಆತ್ಮೀಯರು. ಈ ಸಹಕಾರ ಸಂಘದ ಅಧ್ಯಕ್ಷರು ಕೂಡ 10 ಹಲವು ಸಂಘಟನೆಗಳಲ್ಲಿ ಅವರು ಭಾಜನರಾಗಿದ್ದಾರೆ. ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಈ ಸಂಘದ ಉಪಾಧ್ಯಕ್ಷರವರೇ, ನಿರ್ದೇಶಕ ಬಂಧುಗಳೇ, ಹಾಗೆ ಪತ್ರಿಕಾ ಮಾಧ್ಯಮದವರೇ, ಹಾಗೆ ನಮ್ಮ ನಿರೂಪಕರು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ತಾವುಗಳು, ಈ ಒಂದು ಸಹಕಾರಿ ಸಂಜೀವಿನಿ ವಿಮಾ ಯೋಜನೆ ಇದು ಕಳೆದ ವರ್ಷ ಈ ವಿಚಾರವಾಗಿ ನಮ್ಮ
ಇಲಾಖಾ ಮಟ್ಟದಲ್ಲಿ ಚರ್ಚೆಗೆ ಬಂತು. ಯಾಕೆ ಅಂತೇಳಿದ್ರೆ ಯಶಸ್ವಿನಿ ಯೋಜನೆಯಲ್ಲಿ ನಮ್ಮ ಪುತ್ತೂರು ತಾಲೂಕು, ಕಡಬ ತಾಲೂಕು, ಸುಳ್ಯ ತಾಲೂಕು ಈ ಮೂರು ತಾಲೂಕುಗಳಲ್ಲಿ ಯಶಸ್ವಿನಿ ಯೋಜನೆಯಲ್ಲಿ ಆಸ್ಪತ್ರೆಗಳು ನೋಂದಾಯಿಸಿಕೊಳ್ಳಲಿಲ್ಲ. 2013-14ವರೆಗೂ ಕೂಡ ಆಸ್ಪತ್ರೆಗಳಿದ್ದು, ಆ ನಂತರದ ದಿನಗಳಲ್ಲಿ ಈ ಒಂದು ಯಶಸ್ವಿನಿ ಚಿಕಿತ್ಸಾ ವೆಚ್ಚ ನಿರ್ವಹಿಸಲಿಕ್ಕೆ ಕಷ್ಟ ಆಗ್ತದೆ ಅಂಥೇಳಿ ಏನು ಈ ಹಿಂದೆ ನಮ್ಮ ಯಶಸ್ವಿನಿ ಯೋಜನೆಗೆ ನೋಂದಣಿ ಮಾಡಿಕೊಂಡಿದ್ದ ಒಂದು ಹಾಸ್ಪಿಟ್ಲುಗಳು ಈ ಬಾರಿ, ಕಳೆದ ಬಾರಿನೂ ಅಷ್ಟೇ, ಈ ಬಾರಿನೂ ಅಷ್ಟೇ ಅವರು ಸಹಕಾರ ನೀಡಲಿಲ್ಲ. ಈ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಯವರು, ಮಾನ್ಯ ಶಾಸಕರು, ನಮ್ಮ ಸಹಕಾರ ಮಂತ್ರಿಗಳು ಎಲ್ಲರೊಟ್ಟಿಗೂ ಚರ್ಚೆ ಮಾಡಿದ್ವಿ. ಹಾಗೆ ಅವರು ಹೇಳೋದು ಒಂದೇ, ರಿವೈಸ್ ಆಗಲಿ ಅಂತ. ಈಗ ಮಾನ್ಯ ಶಾಸಕರು ಹೇಳಿದ್ದಾರೆ, ಮುಖ್ಯಮಂತ್ರಿಯವರೊಟ್ಟಿಗೆ ಮಾತಾಡಿ ಅದು ರಿವೈಸ್ ಆಗ್ತದೆ ಅಂತ. ಈ ವಿಚಾರವಾಗಿ ಎಲ್ಲರೂ ಹೇಳೋ ಹಾಗೆ ನಮ್ಮ ದಿನೇಶ್ ಹೆಗ್ಡೆ ಅವರು ವಾರಕ್ಕೊಮ್ಮೆ ಫೋನ್ ಮಾಡ್ತಾಯಿರ್ತಾರೆ. ಅಟ್ಲೀಸ್ಟು ಈಗ ಹೊಸದಾಗಿ ನೋಡಿ, ನಿಮ್ಮ ಸಹಕಾರ ಸಂಘದಲ್ಲಿ ಒಂದು ಸಂಜೀವಿನಿ ವಿಮಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ನಿಮ್ಮ ಸಹಕಾರ ಸಂಘ ಅಧ್ಯಕ್ಷರು. ಇದೇ ಹೃದಯ ಭಾಗದಲ್ಲಿ ಮಿಡ್ಲ್ಯಾಂಡ್ ಆಸ್ಪತ್ರೆ ಹೊಸದಾಗಿ ಕಾರ್ಯ ಪ್ರಾರಂಭಿಸಿದೆ, ಕಾರ್ಯಗತವಾಗ್ತಾ ಇದೆ. ಅಲ್ಲೂ ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಯವರ ಮೂಲಕ ಮತ್ತು ನಮ್ಮ DCC ಬ್ಯಾಂಕಿನ ನಿರ್ದೇಶಕರು ನಮ್ಮ ಶಶಿಕುಮಾರ್ ರೇಗಳ ಮೂಲಕ, ನಮ್ಮ ಅಧ್ಯಕ್ಷರ ಮೂಲಕ, ಮೊಹಮ್ಮದ್ ಅಲಿ ಅವ್ರಿಗೂ ಗೊತ್ತೋದು, ಹಿತ ಹಾಸ್ಪಿಟ್ಲು ಮತ್ತು ಮಿಡ್ಲ್ಯಾಂಡು ಇವು ಸಂಪರ್ಕದಲ್ಲಿದ್ದೀವಿ. ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರು ಹೇಳಿದಾಗೆ ಅನುಕೂಲ ಆಗ್ತದೆ. ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ವರ್ಷಕ್ಕೆ 500 ರೂಪಾಯಿ ಕೊಡುವಂಥದ್ದು ಏನು ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆಗಲ್ಲ. ಯಾಕೆ 1 ಲಕ್ಷದವರೆಗೆ ಅವ್ರು ಹೇಳಿದರು, ನಮ್ಮ ಮೊಹಮ್ಮದ್ ಅಲಿ ಅವರು, ನೀವು ಕರ್ನಾಟಕ ರಾಜ್ಯದ ಯಾವ ಆಸ್ಪತ್ರೆಯಲ್ಲಿ ಯಾವ ವಿಮಾ ಯೋಜನೆಯಲ್ಲಿ ಎಷ್ಟೇ ಹಣ ತಗೊಂಡಿದ್ರು, ಇನ್ಕ್ಲೂಡಿಂಗ್ ಯಶಸ್ವಿನಿ ಯೋಜನೆಯಲ್ಲಿ ಕೂಡ ಅದು 5 ಲಕ್ಷವರೆಗೆ ಲಿಮಿಟ್ ಇದೆ. ನೀವು ಎಷ್ಟಾರು ಹಣ ತಗೊಂಡಿರಿ, ನಮ್ಮ ಸಹಕಾರ ಸಂಘದ ಸದಸ್ಯರು ಒಂದು ಚಿಕಿತ್ಸಾ ವೆಚ್ಚವನ್ನು ಪ್ರತಿ ವರ್ಷ 500 ರೂಪಾಯಿ ಚಂದನ ಸಹಕಾರ ಸಂಘ ಕಟ್ಟಿದರೆ 1 ಲಕ್ಷದವರೆಗೆ ನಾವು ವಿಮಾ ಮೊತ್ತವನ್ನು ಅದರ ವೋಚರ್ ಜೆರಾಕ್ಸ್ ಕೊಟ್ಟರು ಸಾಕು ಅಂತ ಹೇಳಿದ್ದಾರೆ. ಇಂಥ ಒಂದು ಪುತ್ತೂರು ಉಪವಿಭಾಗದಲ್ಲಿ ಅಪರೂಪದ ಒಂದು ಈ ಯೋಜನೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಿರೋದು ಕೂಡ ಒಂದು ಹೆಮ್ಮೆಯ ವಿಷಯ ನಿಮ್ಮ ಆರ್ಯಪು ಸಹಕಾರ ಸಂಘದಲ್ಲಿ. ಇದಕ್ಕೆ ನಾನು ಅವರಿಗೆ ನಮ್ಮ ಇಲಾಖೆ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ, ಇನ್ನೂ ನಮ್ಮ ಶಾಸಕರು ಹೇಳಿದಾಗೆ ವೆಹಿಕಲ್ ವಿಮೆ ಮಾಡಿಸಿ, ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ನಿಮ್ಮ ಸಹಕಾರ ಸಂಘ ಸದಸ್ಯರಿಗೆ ಅನುಕೂಲ ಆಗ್ತದೆ. ಇಲ್ಲಿ ಸಾಲ ಪಡ್ಕೊಂಡಿರ್ತಕ್ಕಂಥ ರೈತರಿಗೆ ಮಾತ್ರ ಇವರು ವ್ಯವಸ್ಥೆನ ಮಾಡಲಿಲ್ಲ, ಸಾಲ ರಹಿತ ಸದಸ್ಯರಿಗೂ ಕೂಡ ಅಲ್ಲ ಅಧ್ಯಕ್ಷರೇ, ಸಾಲ ರಹಿತ ತಪ್ಪು ತಿಳ್ಕೊಬೇಡಿ, ಸಾಲ ಪಡ್ಕೊಂಡವ್ರಿಗೆ ಮಾತ್ರ ಅನ್ವಯ ಅಲ್ಲ ಇದು. ವಿಶೇಷವಾಗಿ ಕೆಲವು ಕಡೆ ಸಾಲ ಪಡ್ಕೊಂಡ ರೈತರುಗಳಿಗೆ ಸಹಕಾರ ಸಂಘ ಕೊಡುವಂಥದ್ದು ಸಹಜ. ಆದರೆ ಇಲ್ಲಿ ವಿಶೇಷವಾಗಿ ಸಾಲ ರಹಿತ ಸದಸ್ಯರಾದರೂ ಸಾಕು, ಸದಸ್ಯರಾಗಿ 2 ತಿಂಗಳಾಗಿರ್ಬೇಕಷ್ಟೇ, ಅಂಥರೂ ಕೂಡ 1 ಲಕ್ಷ ಕೊಡುವಂಥದ್ದು ಅಂದರೆ ನಿಜಕ್ಕೂ ಗ್ರೇಟ್. ಅವಕಾಶಕ್ಕಾಗಿ ವಂದಿಸುತ್ತಾ ನಮಸ್ಕಾರ. ಆರ್ಯಪು ಪ್ರಾಥಮಿಕ ಕೃಷಿ ಪತ್ತಿನ ಈ ಒಂದು ಸಹಕಾರ ಸಂಘದ ಆಶ್ರಯದಲ್ಲಿ ಸಹಕಾರ ಸಂಜೀವಿನಿ ವಿಮಾ ಯೋಜನೆ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಈ ಒಂದು ಸಂಸ್ಥೆಯ ಅಧ್ಯಕ್ಷರು, ರಾಜಕೀಯ ನಾಯಕರು ಆದಂಥ ಸನ್ಮಾನ್ಯ ಮೊಹಮ್ಮದ್ ಅಲಿ ಅವರೇ, ಪುತ್ತೂರು ನಗರಾಭಿವೃದ್ಧಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ಸ್ನೇಹಿತರು ಆದಂಥ ಅಮಲ ರಾಮಚಂದ್ರರವರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು, ನನ್ನ ಆತ್ಮೀಯ ಸನ್ಮಿತರು, ರಾಜಕೀಯ ನಾಯಕರು ಆದಂಥ ಸನ್ಮಾನ್ಯ ರಾಧಾಕೃಷ್ಣ ಆಳ್ವ ಸಾಜರ್ ಅವರೇ, ಈ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ, ಈ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ವಿಶೇಷವಾಗಿ ನಮ್ಮ ರಾಜಕೀಯ ಸಾಮಾಜಿಕ ನಾಯಕರು, ಪುತ್ತೂರಿನ ಪ್ರತಿಷ್ಠಿತ ಕೋಟಿ ಚೆನ್ನಯ್ಯ ಕಂಬಳದ ಅಧ್ಯಕ್ಷರು ಆದರಣೀಯರು ಆದಂಥ ಚಂದ್ರರಾಜ್ ಶೆಟ್ಟಿ ಅವರೇ, ಉದ್ಯಮಿಗಳು ಆದರಣೀಯರು ಆದಂಥ ಶಿವರಾಮ್ ಆಳ್ವರವರೇ, ಹಮೀದ್ ಅಲಿಸ್ರವರೇ, ವಿಕ್ರಮ್ ರೈಗಳೇ, ರೋಷನ್ ರೇ, ಹಾಗೆಯೇ ನಮ್ಮ
ಎಲ್ಲ ಗೌರವಾನ್ವಿತ ಬಂಧುಗಳೇ, ನಮ್ಮ ನಿರಂಜನರೇ, ಸಹಕಾರ ಬಂಧುಗಳೇ, ಈ ಒಂದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದಂಥ ಎಸ್.ಎಂ. ರಘುರವರೇ, ಮಾಧ್ಯಮ ಸ್ನೇಹಿತರೆ, DVG ಒಂದು ಕಡೆ ಹೇಳ್ತಾರೆ, ನವೀನಣ್ಣ, ಏನಾನು ಮಾಡು ಕೈಗೆ ದೊರೆತು ಜುಗವ, ನಾನೇನು ಹುಲಕಡ್ಡಿ ಎಂಬ ನುಡಿಬೇಡ, ಹೀನಮಾವುದು ಮಿಲ್ಲ ಜಗದ ಗುಡಿಯುಳಿಗದಿ, ತಾಣ ನಿನಗೆ ಹುದಿಲ್ಲಿ ಮಂಕುತಿಮ್ಮ ಅಂತ. ಒಬ್ಬ ಮನುಷ್ಯನಿಗೆ ನೀವು ಒಂದು ವ್ಯವಸ್ಥಿತವಾದಂಥ ಒಂದು ಅಧಿಕಾರವನ್ನು ಕೊಟ್ಟಾಗ ಆ ಅಧಿಕಾರವನ್ನು ಅವ ಹೇಗೆ ಅದನ್ನು ಉಪಯೋಗ ಮಾಡ್ತಾನೆ ಎನ್ನುವುದರ ಮೇಲೆ ಇವತ್ತು ಸಮಾಜ ಒಂದು ಅಂಕವನ್ನು ದಾಖಲು ಮಾಡ್ತದೆ ಅಂತ. ನೀವು ಅವ್ದು ಯಾವುದೇ ಒಂದು ಕಂಬಳೋತ್ಸವ ಸಮಿತಿ, ಚಂದ್ರಣ್ಣ ಇದ್ದಾರೆ ಇವತ್ತು, ಅದಕ್ಕೆ ತಕ್ಕದಾದಂಥ ಒಂದು ನ್ಯಾಯವನ್ನು ಈ ಒಂದು ಕ್ಷೇತ್ರದಲ್ಲಿ ನೀಡ್ತಾ ಇದ್ದಾರೆ. ಆ ಕಂಬಳಕ್ಕೆ ಏನು ನ್ಯಾಯ ಬೇಕು ಅದನ್ನು ಕೊಡ್ತಾ ಇದ್ದಾರೆ. ಆ ಒಂದು ನಾಯಕತ್ವ ಅದು. ಈ ಕ್ಷೇತ್ರದ ಶಾಸಕರಾಗಿ ಅಶೋಕ್ ಕುಮಾರ್ ಅವರಿದ್ದಾರೆ. ಒಬ್ಬ ಶಾಸಕರಾಗಿ ಏನು ಮಾಡಬೇಕು ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಸಹಕಾರ ಸಂಘಕ್ಕೆ ಸಂಬಂಧಪಟ್ಟ ಹಾಗೆ ಬಂದಾಗ ಸನ್ಮಾನ್ಯ ಮೊಹಮ್ಮದ್ ಅಲಿ ಅವರು, ನನಗೆ ಗೊತ್ತಿದ್ದ ಹಾಗೆ ಸುಮಾರು 30 ವರ್ಷಗಳಿಂದ ಒಂದು ಸಹಕಾರ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ರೇರ್, ಅದು ಅಷ್ಟು ದೀರ್ಘಕಾಲದಲ್ಲಿ. ಅದರಲ್ಲಿ ಕೂಡ ಒಂದು ಸುಮಾರು 13-14 ವರ್ಷ ಆಯಿತು ಕಾಣ್ತದೆ ಅಧ್ಯಕ್ಷರಾಗಿ, ಎಲ್ಲಿಯೂ ಕೂಡ ಇಲ್ಲ ಅದು. ಆ ಒಂದು ನೇತೃತ್ವವನ್ನು ವಹಿಸಿಕೊಂಡು ಈ ಒಂದು ಸಹಕಾರ ಸಂಘವನ್ನು ಮುನ್ನಡೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ನಾವಿಲ್ಲಿ ಶಾಸಕರು ಹೇಳಿದರು, ನಾನು ಬೇರೆ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ನಾನು ಅಷ್ಟು ಜನ ಇದ್ದರೂ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಆದರೆ ಮೊಹಮ್ಮದ್ ಅಲಿ ಅವರ ಕಾರ್ಯಕ್ರಮ ಆದಾಗ ಬರಲೇಬೇಕು ಅಂತ. ಒಬ್ಬ ನಿಯತ್ತಿನ ವ್ಯಕ್ತಿ ಮೊಹಮ್ಮದ್ ಅಲಿ. ಇವತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಚರ್ಚೆ ಆಗ್ತಕ್ಕಂಥ ವ್ಯಕ್ತಿ ಕೂಡ ಈ ಒಂದು ತಾಲೂಕಿನಲ್ಲಿ, ಈ ಕ್ಷೇತ್ರದಲ್ಲಿ. ಒಬ್ಬ ನೇರ ನಡೆನುಡಿಯ ಮೊಹಮ್ಮದ್ ಅಲಿ ಒಂದು ವಿಚಾರದ ಬಗ್ಗೆ ಹೊರಟ್ರೆ ಅದನ್ನು ಸಾಧಿಸಿಯೇ ತೀರ್ತಾರೆ ಅಂತ, ಒಂದು ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಕೆಲಸ ಅಂತ. ಆ ದೃಷ್ಟಿಯಲ್ಲಿ ಇವತ್ತು ನಮಗೆ ಆಶ್ಚರ್ಯ ಆಗ್ತದೆ. ನಾನು ನಿನ್ನೆ ಅವರ ಹತ್ರ ಹೇಳಿದೆ, ನೀವು ಇದನ್ನು ಪ್ರತ್ಯೇಕವಾಗಿ ಹೇಳಬೇಕು, ಇದು ರಾಜ್ಯದಲ್ಲಿ ಪ್ರಥಮ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಅವರ ಬ್ರೋಷರ್ ಒಂದು ಕಳಿಸಿದರು, ಅದನ್ನು ಓದಿದಾಗ ಗೊತ್ತಾಯಿತು. ಒಂದು ದೊಡ್ಡ ವಿಮಾ ಕಂಪನಿಗಳು ಮಾಡ್ತಕ್ಕಂಥ ಒಂದು ದೊಡ್ಡ ಸಾಹಸವನ್ನು ಒಂದು ಸಹಕಾರ ಸಂಘ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದರೆ ಅದು ಮೊಹಮ್ಮದ್ ಅಲಿ ಅವರ ಇಚ್ಛಾಶಕ್ತಿಯ ಮೂಲಕ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನಾನು ಬರುವಾಗ ಆಲೋಚನೆ ಮಾಡ್ತಾ ಬಂದೆ, ಒಂದು ಕಾಲಘಟ್ಟದಲ್ಲಿ ಒಬ್ಬ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಮುಕ್ತವಾದಂಥ ಒಂದು ಬಾಗಿಲನ್ನು ದೊರಕಿಸಿಕೊಟ್ಟವರು ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರು. ಒಂದು ಸಾಲ ಮೇಳದ ಅದು ಏನೇ ಇಲ್ಲ, ರಾಜಕೀಯವಾಗಿ ವಿಚಾರಗಳು ನಾನು ಮಾತಾಡ್ತಾ ಇಲ್ಲ. ಆ ನಂತರ ಇವತ್ತು ಈ ಜಿಲ್ಲೆಯಲ್ಲಿ ಒಂದು ಸಹಕಾರ ವಿಚಾರಧಾರೆಗಳನ್ನು ಇಡೀ ರಾಜ್ಯದಲ್ಲಿ, ಈ ದೇಶದಲ್ಲಿ ಒಂದು ಸಹಕಾರ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದರೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಎಮ್.ಎನ್. ರಾಜೇಂದ್ರ ಕುಮಾರ್ರವರು. ಈಗಾಗಲೇ ಶಶಿಕುಮಾರ್ ಬಾಲಿಯೋಟ್ರವರು ಹೇಳಿದರು, ಇವತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಕೂಡ ಈ ಒಂದು ವಿಮೆಯನ್ನು ತರತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ. ಒಂದು ಅತ್ಯಂತ ಒಂದು ಒಳ್ಳೆಯ ಶ್ಲಾಘನೀಯವಾದಂಥ ಕೆಲಸ. ಈಗಾಗಲೇ 1,000 ಜನ ಇಲ್ಲಿ ನೋಂದಾವಣೆ ಮಾಡಿದ್ದಾರೆ ಅಂತ ಹೇಳಿದರು. ಒಂದು ವರ್ಷಕ್ಕೆ 500, ಒಂದು ವರ್ಷದಲ್ಲಿ 5 ಲಕ್ಷ ಜಮೆ ಆಗ್ತದೆ. ಅದರಲ್ಲಿ ಎಷ್ಟು ಜನ ಏನಿದೆ ಎನ್ನುವುದೆಲ್ಲ ಇರ್ತದೆ, ಅದು ಆ ವಿಚಾರ ಬೇರೆ. ಆದರೆ ನಾವು ಗರಿಷ್ಠ 4,300 ಜನ ಏನು ಮೆಂಬರ್ಸ್ ಇದ್ದಾರೆ, ಇವರೆಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಬಹಳ ಅತ್ಯಂತ ಒಂದು ಒಳ್ಳೆಯ ಶ್ಲಾಘನೀಯವಾದಂಥ, ಇವತ್ತು ಆಕಸ್ಮಿಕ ಇರ್ಬೋದು ಅಥವಾ ಸಹಜ ಇರ್ಬೋದು ಅಥವಾ ಬೇರೆ ಬೇರೆ ಆಕ್ಸಿಡೆಂಟ್ಗಳಿಗೆ ಸಾವನ್ನು ಸಂಭವಿಸಿದರೂ ಕೂಡ 1 ಲಕ್ಷ ರೂಪಾಯಿಯನ್ನು ಅವರ ವಾರಸ್ದಾರಿಗೆ ಕೊಡ್ತಕ್ಕಂಥ ಒಂದು ಕೆಲಸ. ಅದರೊಟ್ಟಿಗೆ ಇವತ್ತು ಬೇರೆ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಇವತ್ತು ಎಷ್ಟೇ ದೊಡ್ಡ ಮೊತ್ತದ ಒಂದು ಖರ್ಚುಗಳಾಗಿದ್ದರೂ ಕೂಡ 50,000 ರೂಪಾಯಿಯನ್ನು ಈ ಸಹಕಾರ ಸಂಘದಿಂದ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಇದರೊಟ್ಟಿಗೆ ಇದೆ ಎನ್ನುವುದು ನಮಗೆ ಬಹಳ ಮೆಚ್ಚುಗೆ ಆಗ್ತಕ್ಕಂಥದ್ದು. ಬಹುಶಃ ಇಂತಹ ಒಂದು ವ್ಯವಸ್ಥೆಯನ್ನು ಇಡೀ ನಮ್ಮ ತಾಲೂಕಿನ ಎಲ್ಲ ಸಂಘಗಳು ಕೂಡ ಇದನ್ನು ಮಾಡಬೇಕಿದು. ಒಂದು ಸಹಕಾರ ಸಂಘ ಅಂತ ಹೇಳಿದರೆ ಇವತ್ತು ಬಡವರಿಗೆ ಬಹಳ ಹತ್ತಿರ ಆಗ್ತಕ್ಕಂಥ, ನಿಮ್ಮ ಸಹಕಾರ ಸಂಘದ ಲೋನನ್ನು ತಗೊಳ್ಳುವ ಸಂದರ್ಭದಲ್ಲಿ ನಾವು ಇಲ್ಲಿ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿರ್ತಕ್ಕಂಥ ನೋವುಗಳನ್ನು ಮನವರಿಕೆ ಮಾಡ್ತಕ್ಕಂಥದ್ದು ಇವತ್ತು ವಾಣಿಜ್ಯ ಬ್ಯಾಂಕುಗಳಿಗೆ ನಾವು ಹೋದಾಗ ಗೊತ್ತಾಗಲ್ಲ ಅವರಿಗೆ. ಇಲ್ಲಿ ನಮ್ಮದೇ ಆದಂಥ ಒಂದು ಸಹಕಾರ ಸಂಘ. ಆ ದೃಷ್ಟಿಯಲ್ಲಿ ಸಹಕಾರ ಸಂಘದ ಒಂದು ಜನರಿಗೆ ಇವತ್ತು ಬೇಕಾದಂಥ ಎಲ್ಲ ವಿಚಾರಗಳನ್ನು
ಸನ್ಮಾನ್ಯ ಮೊಹಮ್ಮದ್ ಅಲಿಯವರ ಮೂಲಕ ಇವತ್ತು ಸಾಕಾರಗೊಂಡಿದೆ. ಇಡೀ ರಾಜ್ಯಕ್ಕೆ ಇದು ಅಷ್ಟು ದೊಡ್ಡ ವಿಚಾರ ಇದಲ್ಲ, ಇಡೀ ರಾಜ್ಯಕ್ಕೆ ಮಾದರಿಯಾಗ್ತಕ್ಕಂಥ ಒಂದು ಕೆಲಸ. ಇನ್ನೂ ಯಾರೂ ಮಾಡ್ಬೋದು ಇದನ್ನು, ಆದರೆ ಈ ಆರಂಭ ಮಾಡ್ತಕ್ಕಂಥ ಆಲೋಚನೆಗಳು ಬರಬೇಕಲ್ಲ, ಅದು ಬಹುಶಃ ಮೊಹಮ್ಮದ್ ಅಲಿಯವರ ಮೂಲಕ ಮತ್ತು ಅವರ ಎಲ್ಲ ತಂಡಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮೊಹಮ್ಮದ್ ಅಲಿಯವರ ಮೂಲಕ ಇನ್ನಷ್ಟು ಕೃಷಿ ವಿಚಾರಧಾರೆಗಳಿಗೆ, ಜನರಿಗೆ, ಸದಸ್ಯರಿಗೆ ಇರತಕ್ಕಂಥ ಅನೇಕ ಅವಕಾಶಗಳು ಇದರಲ್ಲಿ ಬರಲಿ ಅಂತ ಹೇಳುತ್ತಾ, ಇನ್ನೊಮ್ಮೆ ಮಬ್ಬು ಕವಿದರೇನು ನಿನ್ನ ಹಬ್ಬದ ಇರುಳ ದಾರಿಗೆ, ನಡೆ ಮುಂದೆ ಧೈರ್ಯದಿಂದ ಅರುಣೋದಯ ತೀರಕ್ಕೆ. ಆ ಧೈರ್ಯ ಬೇಕು, ಅದು ಮೊಹಮ್ಮದ್ ಅಲಿ ಮತ್ತು ಅವರ ತಂಡದಲ್ಲಿದೆ. ನಮಸ್ಕಾರ. ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ಅತಿಥಿಗಳೇ, ಇಲ್ಲಿ ಸೇರಿದಂಥ ಎಲ್ಲ ಆತ್ಮೀಯ ಸಹಕಾರಿ ಬಂಧುಗಳೇ, ಇವತ್ತು ಸಂಜೀವಿನಿ ವಿಮಾ ಯೋಜನೆಯ ಉದ್ಘಾಟನೆ ಇದೆ, ನೀನು ಬರಬೇಕು ಅಂತ ಮೊಹಮ್ಮದ್ ಅಲಿ ಅವರು ನನ್ನನ್ನು ಕರೆದಿದ್ದರು ಮೊನ್ನೆ ದಿವಸ. ನಿನ್ನೆ ಅವರು ನೀನು ಬರಲೇಬೇಕು ಅಂತ ಹೇಳಿದರು. ಇವತ್ತು ಹೇಳಿದರು ನೀನು ಬರುವುದು ಮಾತ್ರ ಅಲ್ಲ, ವೇದಿಕೆಯಲ್ಲಿ ಅತಿಥಿಯಾಗಿ ಭಾಗವಹಿಸಬೇಕು ಕೂಡ ಅಂತ ಹೇಳಿದರು. ಮೊಹಮ್ಮದ್ ಅಲಿ ಅವರು ನಮ್ಮನ್ನೆಲ್ಲ ಬಾ ಅಂತ ಕರೆದ್ರೆ ಸಾಕಾಗ್ತದೆ, ನಮಗೆ ಬರಲೇಬೇಕು ಅಂತ ಅವರು ಕರೆಯುವ ಅಗತ್ಯ ನಮಗೆ ಇಲ್ಲ. ಯಾಕೆ ಹೇಳಿದರೆ ಅವರಿಗೂ ನಮಗೂ ಇರುವ ಬಾಂಧವ್ಯ, ಅವರ ಜೊತೆಗೆ ಬೆಳೀತಾ ಇರುವಂಥ ನಮಗೆ ಮೊಹಮ್ಮದ್ ಅಲಿ ಅವರ ಕರೆ ಅತ್ಯಂತ ಅದು ಗೌರವಯುತವಾದ ಕರೆಯೇ ಆಗಿರ್ತದೆ. ಈ ನೆಲೆಯಲ್ಲಿ ನಾನು ಕೂಡ ಇಲ್ಲಿಗೆ ಬಂದು ನಿಮ್ಮೆಲ್ಲರ ಜೊತೆಗೆ ಭಾಗವಹಿಸುವಂಥ ಒಂದು ಅವಕಾಶವನ್ನು ಬ್ಯಾಂಕಿನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಲಿ ಅವರು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಮನುಷ್ಯನಿಗೆ ಪ್ರಾಥಮಿಕವಾಗಿ 3 ಅವಶ್ಯಕತೆಗಳಿದೆ ಅಂತ ಹೇಳ್ತಾರೆ. ಒಂದು, ಹಸಿವಾದಾಗ ತಿನ್ನಲಿಕ್ಕೆ ಹೊಟ್ಟೆಗೆ ಅನ್ನ. ಎರಡನೆಯದ್ದು, ಮಾನವನ್ನು ಮುಚ್ಚಿಕೊಳ್ಳಲಿಕ್ಕೆ ಬೇಕಾದಂಥ ಬಟ್ಟೆ. ಮೂರನೆಯದು, ತನಗೆ ವಾಸ ಮಾಡಲಿಕ್ಕೆ ಒಂದು ಮನೆ ಬೇಕು ಅನ್ನೋದು ವಾಡಿಕೆಯಲ್ಲಿರುವಂಥದ್ದು. ಆದರೆ ಇವತ್ತು ಅಶನ, ವಸತಿ ಮತ್ತು ವಸನ, ಅದರ ಜೊತೆಗೆ ಇವತ್ತು ಸೇರ್ಪಡೆಯಾದದ್ದು ಏನು ಅಂತ ಹೇಳಿದರೆ ಅದು ಆರೋಗ್ಯ. ಮನುಷ್ಯನಿಗೆ ಈಗ ಎಂತೆಂಥ ಕಾಯಿಲೆಗಳು ಬರ್ತದೆ, ನಾವು ಕಂಡು ಕೇಳರಿಯದ ಕಾಯಿಲೆಗಳು ಬರ್ತದೆ. ಹೀಗೆ ನಡೀತಾ ಹೋಗ್ತಿದ್ದವರೇ ಕುಸ್ತು ಬಿದ್ದು 10, 18, 20 ವರ್ಷದ ಹುಡುಗರು ಕೂಡ ಸಾಯುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ನೆಲೆಯಲ್ಲಿ ಹೇಗೆ ಊಟಕ್ಕೆ ವ್ಯವಸ್ಥೆ ಆಗುವುದು ಎಷ್ಟು ಮುಖ್ಯವೋ, ಹೇಗೆ ಇರಲಿಕ್ಕೆ ಮನೆಯ ಅಗತ್ಯ ಎಷ್ಟು ಮುಖ್ಯವೋ, ಅದೊಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ವ್ಯವಸ್ಥೆ ಕೂಡ ಅಷ್ಟೇ ಮುಖ್ಯ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ನೆಲೆಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿದ್ದರೆ ನಾವು ತಿನ್ನುವುದರಲ್ಲಿಯೋ ಅಥವಾ ಬೇರೆ ಇದನ್ನು ಮಾಡಿದರೂ ಕೂಡ ಇನ್ಫೆಕ್ಷನ್ ಆಗಿ ನಮಗೆ ರೋಗಗಳು ಬರ್ತದೆ. ನಮ್ಮ ತಪ್ಪಿಲ್ಲದೆ ರೋಗಗಳು ಬಂದಾಗ ನಾವು ಅನಿವಾರ್ಯವಾಗಿ ಆಸ್ಪತ್ರೆಯನ್ನು ಹೋಗಬೇಕಾಗ್ತದೆ. ಆಸ್ಪತ್ರೆ ಹೋಗುವುದು ನಮಗೆ ಅನಿವಾರ್ಯ. ಆದರೆ ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯ ನಿಜವಾದ ದರ್ಶನ ನಮಗೆ ಆಗ್ತದೆ. ಇವತ್ತು ಆಸ್ಪತ್ರೆಯ ಬಿಲ್ಲುಗಳು ಹೇಗೆ ಏರಿಕೆ ಆಗಿದೆ ಅಂತ ಹೇಳಿದರೆ, ಒಬ್ಬ ಸಾಮಾನ್ಯ ಮನುಷ್ಯ ಅದನ್ನು ಕಟ್ಟುವುದಕ್ಕೂ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಅದಕ್ಕಾಗಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಗಳಲ್ಲಿ ಅಥವಾ ಫೇಸ್ಬುಕ್ಕಿನಂಥ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಕ್ಯಾನಿಂಗ್ ಚಿತ್ರವನ್ನು ಹಾಕಿ, ಇಂಥವರಿಗೆ ಹುಷಾರಿಲ್ಲ, ಇವರು ಇಂಥ ಕಾಯಿಲೆಯಿಂದ, ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ, ಇವರು ಡಯಾಲಿಸಿಸ್ನಿಂದ ಬಳಲ್ತಾ ಇದ್ದಾರೆ, ಇವರಿಗೆ ಲಕ್ಷಾಂತರ ರೂಪಾಯಿ ಖರ್ಚಿದೆ, ಏನಾದರೂ ಸಹಾಯ ಮಾಡಿ ಅಂತ ಹಾಕುವುದನ್ನು ನೋಡ್ತೇವೆ. ನಿಜವಾಗಿ ಒಬ್ಬ ಮನುಷ್ಯನಿಗೆ ಆರೋಗ್ಯ ಅನ್ನುವುದು ಅದು ಮೂಲಭೂತವಾದಂಥ ಅವಶ್ಯಕತೆ, ಅದನ್ನು ಸರ್ಕಾರ ನೀಡಬೇಕು. ಇದೇ ಕಾರಣಕ್ಕಾಗಿ ಸರ್ಕಾರಿ ಆಸ್ಪತ್ರೆಗಳು ನಮ್ಮ ದೇಶದಲ್ಲಿ ಅನೇಕ ಇದೆ. ನಮ್ಮ ಗ್ರಾಮಗಳಲ್ಲಿಯೂ ಇದೆ, ಪುತ್ತೂರಿನಲ್ಲಿಯೂ ಇದೆ. ಈಗ ಅದು ಸಾಲದು ಅಂತೇಳಿ ಪುತ್ತೂರಿಗೊಂದು ಜನರ ಆರೋಗ್ಯದ ದೃಷ್ಟಿಯಿಂದಲೇ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ತರುವಂಥ ಪ್ರಯತ್ನ ಕೂಡ ಆಗಿದೆ. ನಮ್ಮ ಶಾಸಕರ ವಿಶೇಷ ಮುತುವರ್ಜಿಯಿಂದ ಶಾಸಕರು ಬಹಳ ಪ್ರಯತ್ನಪಟ್ಟು ಪುತ್ತೂರಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರುವ, ಧರ್ಮಕ್ಕೆ ಮದ್ದು ನೀಡುವಂತಹ, ಧರ್ಮಕ್ಕೆ ವೈದ್ಯಕೀಯ ಸೇವೆಯನ್ನು ನೀಡುವಂತಹ ಒಂದು ಆಸ್ಪತ್ರೆಯನ್ನು, ಮೆಡಿಕಲ್ ಕಾಲೇಜನ್ನು ತಂದಿದ್ದಾರೆ. ಆದರೆ ಇದು ಆಗದೆ ಹೋದರೆ ಅಥವಾ ಪ್ರೈವೇಟ್ ಕಡೆಗಳಿಗೆ ಹೋದಾಗ ನಮಗೆ ಇನ್ಶೂರೆನ್ಸ್ ಕಂಪನಿಗಳು ಏನು ಆರೋಗ್ಯದ ಇನ್ಶೂರೆನ್ಸ್ ಕಂಪನಿಗಳು, ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಯಶಸ್ವಿನಿ ನಡೆಯುವುದಿಲ್ಲ. ನಾವು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಇಂಥ
ಜನೋಪಯೋಗಿಯಾದಂತಹ ಅನೇಕ ಸೊಸೈಟಿಗಳಿಗೆ ಮಾದರಿಯಾದಂತಹ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತದೆ. ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಏನು ಅದನ್ನು ಇಲ್ಲಿ ಅಳವಡಿಸ್ತಾ ಇದ್ದೀರಿ, ಇದು ಪುತ್ತೂರು ತಾಲೂಕಿನ ಎಲ್ಲ ಸೊಸೈಟಿಗಳಿಗೆ ಒಂದು ಮಾರ್ಗದರ್ಶನವನ್ನು ನೀಡಬೇಕು ಅಂತ ನನಗೆ ಅನ್ನಿಸ್ತದೆ. ನಮ್ಮ ತಾಲೂಕಿನ ಎಲ್ಲ ಸೊಸೈಟಿಗಳು ಕೂಡ ಈ ಯೋಜನೆಯನ್ನು ಕೈಗೆತ್ತಿಕೊಂಡು, ಏನು ಪುತ್ತೂರಿನಲ್ಲಿ ಮಹಮ್ಮದ್ ಅಲಿಯವರ ಅಧ್ಯಕ್ಷತೆಯಲ್ಲಿ ಏನು ಈ ಯೋಜನೆಯನ್ನು ಇಲ್ಲಿ ಆರಂಭ ಮಾಡಿದೆ, ಇದೇ ರೀತಿಯ ಯೋಜನೆಯನ್ನು ತಾಲೂಕಿನ ಎಲ್ಲ ಸೊಸೈಟಿಗಳು ಕೂಡ ಒಂದು ಸಂಜೀವಿನಿ ವಿಮಾ ಯೋಜನೆಯನ್ನು ಜಾರಿ ಮಾಡಿ ಇಡೀ ತಾಲೂಕಿನ ಜನರಿಗೆ ಒಂದು ಒಳ್ಳೆಯ ವಿಮೆಯನ್ನು ಕೊಡಬೇಕು ಅನ್ನುವುದನ್ನು ನಾನು ಈ ಸಮಾರಂಭದ ವೇದಿಕೆಯಿಂದ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಹೀಗೆ ಒಬ್ಬ ಸಹಕಾರಿ ಸಂಘ ಅಂತ ಹೇಳಿದರೆ ಅದಕ್ಕೆ ಹೆಸರೇ ಸಹಕಾರಿ ಸಂಘ, ಸಹಕಾರ ಕೊಡುವಂತಹ ಸಂಘ. ಜನರ ಜೊತೆಗೆ ಸಹಕಾರವನ್ನು ನೀಡಿ ಜನರನ್ನು ಬೆಳೆಸಿ ತಾನೂ ಬೆಳೆದು ಅದು ಎಲ್ಲರಿಗೂ ಒಂದು ಉಪಯುಕ್ತವಾಗುವಂತಹ ಈ ಸಹಕಾರಿ ಸಂಘ ಆರ್ಯಾಪಿನ ಮಟ್ಟಿಗೆ ಇದು ಅನ್ವರ್ಥನಾಮವಾಗಿದೆ ಅಂತ ಅನ್ನಿಸ್ತದೆ. ಇದು ನಿಜವಾದ ಅರ್ಥದಲ್ಲಿ ಒಂದು ಸಹಕಾರ ಸಂಘ ಆಗಿದೆ. ಈ ಯೋಜನೆಯ ಪ್ರಯೋಜನ ಎಲ್ಲರಿಗೂ ಸಿಗಲಿ, ಆ ಮೂಲಕ ಇದನ್ನು ಆರಂಭಿಸಿದ ಈ ಆಡಳಿತ ಮಂಡಳಿ ಕೂಡ ಈ ಯೋಜನೆಯನ್ನು ಆರಂಭಿಸಿ ಸಾರ್ಥಕ್ಯವನ್ನು ಪಡೀಲಿ ಅಂತ ನಾನು ಹಾರೈಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಆರ್ಯಾಪು ಸೇವಾ ಸಹಕಾರಿ ಸಂಘದ ಈ ಒಂದು ಸಹಕಾರಿ ಸಂಜೀವಿನಿ ವಿಮಾ ಯೋಜನೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು, ಆತ್ಮೀಯರು, ಮಿತ್ರರಾದಂಥ ಮಹಮ್ಮದ್ ಅಲಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೂಡಾದ ಅಧ್ಯಕ್ಷರೇ, ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು, ಮಾಜಿ ತಾಲೂಕ್ ಪಂಚಾಯತಿನ ಅಧ್ಯಕ್ಷರಾದಂಥ ಆತ್ಮೀಯರಾದ ಬಡಗಣ್ಣೂರವರೇ, AR ಅವರೇ, ಉಪಾಧ್ಯಕ್ಷರಾದ ಸುರೇಂದ್ರ ರೈ ಅವರೇ, ಎಲ್ಲ ಗೌರವಾನ್ವಿತ ಸೇವಾ ಸಹಕಾರಿ ಸಂಘದ ನಿರ್ದೇಶಕರೇ ಹಾಗೂ ಕಾರ್ಯನಿರ್ವಹಣಾಧಿಕಾರಿಯವರೇ, ಸಿಬ್ಬಂದಿ ವರ್ಗದವರೇ, ಎಲ್ಲ ರೈತಾಪಿ ಬಂಧುಗಳೇ ಹಾಗೂ ಆತ್ಮೀಯ ಬಂಧುಗಳೇ, ಬಹುಶಃ ಮಹಮ್ಮದ್ ಅಲಿ ಅವರು ಅಧ್ಯಕ್ಷರಾದ ನಂತರ ಎಲ್ಲ ರೈತರನ್ನು ಮತ್ತು ಈ ಸೇವಾ ಸಹಕಾರಿ ಸಂಘದ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನ ಒಟ್ಟಾಗಿ ಕೊಂಡೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ ಕಾರಣ ಇವತ್ತು ಆರ್ಯಾಪು ಸೇವಾ ಸಹಕಾರಿ ಬ್ಯಾಂಕಿನ ಆರ್ಯಾಪಿನ, ಕುರಿಯದ ಮತ್ತು ಕೆಮ್ಮಿಂಜದ ಎಲ್ಲ ಸದಸ್ಯರು ಕೂಡ ಉತ್ತಮ ರೀತಿಯ ಸ್ಪಂದನೆಯನ್ನು ಕೊಟ್ಟು ಈ ಸಹಕಾರಿ ಸಂಘ ಉತ್ತಮ ಲಾಭಾಂಶಕ್ಕೆ ಬಂದು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಬಹುಶಃ ನಾನು ಕೇಳಿದ ಹಾಗೆ ಈ ವಿಮಾ ಯೋಜನೆ ಪ್ರಥಮವಾಗಿ ಆರ್ಯಾಪಿನಿಂದ ಆರಂಭ ಆಗಿದೆ. ಬಹುಶಃ ಇದು ಆರ್ಯಾಪಲ್ಲಿ ಆರಂಭ ಆಗುವಂಥ ಸುದ್ದಿ ಒಂದು ವಾರದಲ್ಲಿ ಬಂದಾಗ ಬೇರೆ ಸಹಕಾರಿ ಸಂಘದವರು ಕೂಡ ಇದನ್ನು ಯೋಚನೆ ಮಾಡಿ ಅನುಷ್ಠಾನ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಬಹುಶಃ ಇದು ಒಂದು ಇಲ್ಲಿಂದ ಆರ್ಯಾಪಿನಿಂದ ಆರಂಭ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಬಹುಶಃ ಈ ಆರ್ಯಾಪಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯನಿರ್ವಹಣಾಧಿಕಾರಿ ಮತ್ತು ಎಲ್ಲ ನಿರ್ದೇಶಕರ ಒಂದು ಒಟ್ಟು ತೀರ್ಮಾನದಿಂದ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತಾಯಿದೆ. ಇವತ್ತು ಈ ಸಹಕಾರಿ ಸಂಜೀವಿನಿ ವಿಮೆ ಯೋಜನೆಯ ಒಬ್ಬ ಸದಸ್ಯ, ನಾನು ಕೂಡ ಸದಸ್ಯನಾದ ಕಾರಣ ಮಹಮ್ಮದ್ ಅಲಿ ಅವರು ನಮಗೆ ಫೋನ್ ಮಾಡಿದ್ದು, ನೀವು ಬನ್ನಿ ಅಂತೇಳಿ. ಬಹುಶಃ ಅದನ್ನು ಮನಸ್ಸಲ್ಲಿಟ್ಟು ನಾವು ಕೂಡ ಈ ಸೇವಾ ಸಹಕಾರಿ ಸಂಘದ ಸದಸ್ಯನಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ನಾನು ಬೆಳಿಗ್ಗೆ ಅವರು ಅತಿಥಿಗಳನ್ನು ಹಾಕಿದ್ರಲ್ಲಿ ಕಿಶೋರಣ್ಣನಿಗೆ ಫೋನ್ ಮಾಡಿ ಕೇಳಿದೆ, ನಿಮ್ಮ ಹೆಸರು ನೋಡಿದೆ, ಬ್ಯಾನರ್ ನೋಡಿದೆ, ಬರುವುದಿಲ್ವಾ ಅಂತೇಳಿ. ಅವರು ಹೇಳಿದರು, ಸಾರ್ವಜನಿಕ ಸಂದರ್ಶನಕ್ಕೆ ನಾನು ಇವತ್ತು 10:30ಗೆ ಸಮಯವನ್ನು ಕೊಟ್ಟಿದ್ದೇನೆ, 9 ಗಂಟೆಗೆ ಆದರೆ ಬಂದು ಹೋಗ್ತೇನೆ ಅಂತೇಳಿ. ಆವಾಗ ಬೇಡ ಅಂತೇಳಿ ಯೋಚನೆ ಮಾಡಿಕೊಂಡು ಅಷ್ಟು ಬೇಗ ಬಂದರೆ ಇಲ್ಲಿ ಯಾರೂ ಇರುವುದಿಲ್ಲ, ನಿಮ್ಮ ಶುಭ ಹಾರೈಕೆಯನ್ನು ಹೇಳ್ತೇನೆ ಅಂತೇಳಿ ಹೇಳುವಂಥದ್ದನ್ನು ಹೇಳಿದ್ದೇನೆ. ಬಹುಶಃ ಅವರು ಕೂಡ ಇದಕ್ಕೆ ಸೇರಬೇಕಿತ್ತು. ಇವತ್ತು ವಿಶೇಷವಾಗಿ ಮಹಮ್ಮದ್ ಅಲಿ ಅವರನ್ನು ನಿಶ್ಚಯ ಮಾಡಿ ಅತಿಥಿಗಳಿಗೆ ಹೇಳಿದ್ದು ಮಾತ್ರ, ನೀವು ಅವತ್ತು ಬರಬೇಕು ಅಂತೇಳಿ ಅವರ ಹತ್ರ ಕೇಳಿ ಸಮಯವನ್ನು ಫಿಕ್ಸ್ ಮಾಡಿದ್ದಲ್ಲ. ಆದ್ದರಿಂದ ಅವರು ಆ ಯೋಚನೆಯನ್ನು ಮಾಡಿಕೊಂಡು ಶಾಸಕರ ಹತ್ರ ಕೇಳಿಕೊಂಡು ಮಾಡುವಂಥದ್ದನ್ನು ಮಾಡಿದ್ದಾರೆ. ಹೌದು, ಡೇಟ್ ಕೊಟ್ಟಿದ್ದೀರಿ, ಆದರೆ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ ಅಂತ, ಬಂದು ಹೋಗ್ತೇನೆ ಅಂತೇಳಿ ಹೇಳುವಂಥದ್ದು ಹೇಳಿದ್ದಾರಂತೆ. ಹಾಗೆ ಅನಿರೀಕ್ಷಿತವಾಗಿ ಇವತ್ತು ಕಾರ್ಯಕ್ರಮಗಳ ಬೇರೆ ಬೇರೆ ಒತ್ತಡದಿಂದ ಬೇರೆ ಅತಿಥಿಗಳು ಸೇರಿಕೊಳ್ಳಲಿಲ್ಲ. ಬಹುಶಃ ಮಹಮ್ಮದ್ ಅಲಿ ಅವರ ಕಲ್ಪನೆ, ಯೋಜನೆಗಳು ಉತ್ತಮ ರೀತಿಯಲ್ಲಿ ಇದ್ದ ಕಾರಣ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದು ಉಳಿದ ಸಹಕಾರಿ ಸಂಘಕ್ಕೂ ಕೂಡ ಮಾದರಿಯಾಗುವಂಥ ಕಾರ್ಯಕ್ರಮ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾರೈಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ನಿರೂಪಣೆ ಮಾಡಿದಂತಹ ಅದ್ಭುತ ಮಾತುಗಾರರು ನಿರಂಜನ್ ರೈ ಮಠ ಅಂತ ಬಿಟ್ಟು ಇವರಿಗೆ ನಮ್ಮ ಕಾರ್ಯಕ್ರಮದ
ಪರವಾಗಿ ಸಂಘದ ಅಧ್ಯಕ್ಷರು ಶಾಲನ್ನು ಓದಿಸಿ ಈ ಸಮಾರಂಭದ ಗೌರವವನ್ನು ಅರ್ಪಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಈಗ ವಂದನೆ ಅರ್ಪಣೆಯನ್ನು ಮಾಡಬೇಕಾಗಿ ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಅಜಿತ್ ಕುಮಾರ್ ರೈ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಾಸಕರಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ದಾಖಾ ಜಿಲ್ಲಾ ಯೂನಿಯನ್ ಸಹಕಾರಿ ಮಂಗಳೂರು ಅಧ್ಯಕ್ಷರಾದಂಥ ಶಶಿಕುಮಾರ್ ರೈ ಬಾಲ್ಯೋಟು ಇವರಿಗೆ ಧನ್ಯವಾದಗಳು. ಹಾಗೂ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು SM ರಘು ಇವರಿಗೂ ಆತ್ಮೀಯವಾದಂಥ ಧನ್ಯವಾದಗಳು. ಅದೇ ರೀತಿ ಮುಖ್ಯ ಅತಿಥಿಗಳಾದಂಥ ಅಮರ ರಾಮಚಂದ್ರ ಸರ್ ಅವರು, ಮೊಹಮ್ಮದ್ ಬಡಗುನ್ ಸರ್ ಹಾಗೂ ಸಾಜಾ ರಾಧಾಕೃಷ್ಣ ಆಲ್ವಾ ಇವರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಸಂಘದ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಲಿ H ಇವರಿಗೂ, ಸುರೇಂದ್ರ ರೈ B ಉಪಾಧ್ಯಕ್ಷರು ಇವರಿಗೂ ಹಾಗೂ ಆಡಳಿತ ಮಂಡಳಿ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಸಂಘದ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಿರೂಪಣೆಯನ್ನು ಮಾಡಿದಂತಹ ನಿರಂಜನ್ ರೈ ಮಠಂದಬೆಟ್ಟು ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವಂತಹ ನವೋದಯ ಪ್ರೇರಕರು ಹಾಗೂ ನವೋದಯ ಸ್ವಸಹಾಯ ಗುಂಪಿನ ಸದಸ್ಯರು ಹಾಗೂ ಪತ್ರಿಕಾ ಮಾಧ್ಯಮ ಇವರಿಗೂ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.